ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಒಂದು ಕಡೆ ರಾಜ್ಯದಲ್ಲಿ ಸರ್ಕಾರ ಉಳಿಯುತ್ತೋ ಅಥವಾ ಉರುಳುತ್ತೋ ಅನ್ನುವಂಥ ಒಂದು ವಿಚಾರವಾಗಿ ರಾಜ್ಯದ ಜನಪ್ರತಿನಿಧಿಗಳು ತಲೆಯನ್ನು ಕೆಡಿಸ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದರ ಬಗ್ಗೆ ಯಾರು ಕೂಡ ಗಮನವನ್ನು ಹರಿಸ್ತಾ ಇಲ್ಲ. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಪ್ರಾಥಮಿಕ ಶಾಲಾ ಶಿಕ್ಷಕರು ಇವತ್ತಿನ ದಿನ ಪಾಠವನ್ನು ಮಾಡದೆ ಅಂತಂದರೆ ಶಾಲೆಗಳನ್ನು ಮುಚ್ಚಿಸಿ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಕಾರಣಗಳು ಏನೇನಿದೆ, ಅವರ ಸಮಸ್ಯೆಗಳು ಏನೇನಿದೆ, ಅವರ ಬೇಡಿಕೆಗಳು ಏನೇನಿದೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ನಾವು ಮಾತಾಡಬೇಕಾಗುತ್ತೆ. ಆ ವಿಚಾರವಾಗಿ ಧ್ವನಿಯನ್ನು ಎತ್ತಬೇಕಾಗತ್ತೆ. ಯಾಕೆ ಅಂತಂದರೆ, ಈಗ ಎಷ್ಟೋ ಕಡೆಗಳಲ್ಲಿ, ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ ಪ್ರಾಥಮಿಕ ಶಾಲೆಗಳು ಒಂದು ಅವನತಿಯ ಅಂಚಿನಲ್ಲಿದೆ. ಎಷ್ಟೋ ಕಟ್ಟಡಗಳು ಸರಿಯಾಗಿಲ್ಲ, ಮತ್ತೊಂದು ಕಡೆಗಳಲ್ಲಿ ಶಿಕ್ಷಕರ ಒಂದು ವೇತನಗಳು ಕೂಡ ಸರಿಯಾಗಿಲ್ಲ, ಮತ್ತೊಂದು ಕಡೆಗಳಲ್ಲಿ ಪಿಂಚಣಿಯ ಸಮಸ್ಯೆ ಆಗಿರ್ಬೋದು. ಹೀಗೆ ಸಾಕಷ್ಟು ಸಮಸ್ಯೆಗಳಿಂದ ಪ್ರಾಥಮಿಕ ಶಾಲೆಗಳು ಶಿಕ್ಷಕರು ಬಳಲ್ತಾ ಇದ್ದಾರೆ. ಆದರೆ ಇವರ ಸಮಸ್ಯೆಯನ್ನು ಪ್ರತಿ ಸರಿಯೂ ಕೂಡ ಸರ್ಕಾರದ ಮುಂದಿಟ್ಟರೂ ಕೂಡ ಸರ್ಕಾರ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಯಾಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಬಜೆಟನ್ನು ಕೂಗುವಾಗ ಸಾಕಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ. ಬೇರೆ ಬೇರೆ ಕ್ಷೇತ್ರಗಳಿಗೆ ನಾವೊಂದು ಅನುದಾನವನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಯೋಚನೆಗಳು ಸರ್ಕಾರಕ್ಕಿರುತ್ತೆ. ಆದರೆ ಪ್ರಾಥಮಿಕ ಶಿಕ್ಷಣವನ್ನು ಕೊಡುವಂಥ ಒಂದು ಪ್ರಾಥಮಿಕ ಶಾಲೆಗಳಿಗೆ ಯಾಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು, ಅಂತಹ ಒಂದು ಗೌರ್ಮೆಂಟ್ ಸ್ಕೂಲ್ಗಳನ್ನು ಬೆಳೆಸಬೇಕು, ಉಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಮಹತ್ತರವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವಾಗಿ ಚರ್ಚೆಯನ್ನು ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ. ಇನ್ನು ಇವತ್ತಿನ ದಿನ ಕೂಡ ಕರ್ನಾಟಕದಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರ ಒಂದು ಬೇಡಿಕೆಗಳು, ವಿವಿಧ ಆಗಿರ್ತಕ್ಕಂಥ ಒಂದು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಂದಿಟ್ಟಿದ್ದಾರೆ, ಮನವಿಯನ್ನು ಮಾಡಿದ್ದಾರೆ. ಸರ್ಕಾರದಿಂದ ನಮ್ಮ ಈ ಒಂದು ಸಮಸ್ಯೆಗಳನ್ನು ಬಗೆಹರಿಸಿ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು. ಏನೆಲ್ಲ ಪ್ರತಿಭಟನೆಗಳಾಗಿದೆ, ಎಲ್ಲೆಲ್ಲ ಪ್ರತಿಭಟನೆಗಳಾಗಿದೆ ಅನ್ನುವಂಥ ಒಂದು ವಿಚಾರವಾಗಿ ಒಂದು ಮಾಹಿತಿ ಇದೆ, ನೋಡ್ಕೊಂಡು ಬನ್ನಿ. ಆದರೆ ಇಂದು ಅನಿವಾರ್ಯ ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಳ್ಳಲೇಬೇಕಾಗಿದೆ. ಗೌರವ ಸಿಗುತ್ತಿಲ್ಲ. ಇದೆಲ್ಲವನ್ನು ಮನಗಂಡಿರುವಂತಹ ಶಿಕ್ಷಕ ಬಂಧುಗಳು ಇಂದು ರಜತಾದ್ರಿಯಲ್ಲಿ ಸೇರಿ ಒಂದು ದಿನ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡಬೇಕಾದ ಅಗತ್ಯ ಅನಿವಾರ್ಯತೆಯ ಕಾಲಘಟ್ಟ. ಶಿಕ್ಷಕ ಬಂಧುಗಳ ಪರವಾಗಿ ಜಿಲ್ಲಾ ಸಂಘದ ಅಧ್ಯಕ್ಷರಾದ ರವೀಂದ್ರ ಹೆಗಡೆ, ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪ್ರಕಾಶ್ ಬಿಬಿ, ಉಡುಪಿ ಜಿಲ್ಲೆಯ ಪದವೀಧರ ವೇದಿಕೆಯ ಗೌರವ ಅಧ್ಯಕ್ಷರಾಗಿರುವ ಶ್ರೀಯುತ ಪ್ರಶಾಂತ್ ಶೆಟ್ಟಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ವಹಿಸಿಕೊಳ್ಳುತ್ತಾ ಸ್ವಾಗತ ಸುಸ್ವಾಗತ. ಮಂಗಳ ಶೆಟ್ಟಿ ಮತ್ತು ಅವರ ತಂಡವನ್ನು ಕೂಡ ಆತ್ಮೀಯ ಬೈಂದೂರು ವಲಯದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ದಿನಕರ್ ಶೆಟ್ಟಿ, ತಾಲೂಕು ಅಧ್ಯಕ್ಷರುಗಳು, ಅದೇ ರೀತಿ ಅನುದಾನಿತ ಸಂಘದ ಜಿಲ್ಲಾಧ್ಯಕ್ಷರುಗಳು ಮತ್ತು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಜಿಲ್ಲಾ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಈ ಸಂದರ್ಭದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವಿವಿಧ ಸಂಘಟನೆಗಳು ಕೂಡ ನಮ್ಮನ್ನ ಸಂಘಟನೆ, ಎನ್ಪಿಎಸ್ ವಿಭಾಗದ ಜಿಲ್ಲಾ ಸಂಘಟನೆ, ಮಂಗಳದ ಶಿಕ್ಷಕ ಬಂಧುಗಳ ಜಿಲ್ಲಾ ಸಂಘಟನೆ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಸಂಘಟನೆ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನೆ, ಈ ಸಂದರ್ಭದಲ್ಲಿ ಸಮಸ್ತ ಜಿಲ್ಲೆಯ ಶಿಕ್ಷಕ ಬಂದ ಜಿಲ್ಲಾ ಕೇಂದ್ರದಲ್ಲಿ ಸೇರಿಕೊಂಡಂತಹ ಸಂದರ್ಭದಲ್ಲಿ ಅವರ ಆಗಮನಕ್ಕಾಗಿ ಸಮಸ್ತ ಶಿಕ್ಷಕ ಬಂಧುಗಳ ಗಟ್ಟಿ ಚಪ್ಪಾಳೆಯ ಸ್ವಾಗತ ಮತ್ತು ಬೇಡಿಕೆಗಳಿಗೆ ನೋವು ಮನೆಗಳಿಗೆ ಧ್ವನಿಯಾಗುತ್ತಿರುವ ನಮ್ಮ ಅಧಿಕಾರಿಗಳು ಈಗಾಗಲೇ ಸಿಆರ್ಪಿ ಬಿಆರ್ಪಿಗಳ ವರ್ಗಾವಣೆಯ ಸಂದರ್ಭದಲ್ಲಿ ಸ್ಪಂದಿಸದಿದ್ದ ಕಾರಣ ಇಂದು ಪ್ರತಿಭಟನಾ ಸಭೆಯನ್ನು ಮಾಡಿಕೊಡುತ್ತಿದ್ದೇವೆ. ನಿಜವಾಗಿ ಈ ಪ್ರತಿಭಟನಾ ಸಭೆ ಬೇಕಾಪಟ್ಟಿ ರೂಪಿಸಿದಂತಹ ನಿಯಮಾವಳಿಗಳು, ಆ ನಿಯಮಾವಳಿಗಳನ್ನು ನಾವು ಸರಿ ಮಾಡಬೇಕೆಂದು ಆಗ್ರಹಿಸಿ ರಾಜ್ಯ ಮಟ್ಟದಿಂದ ರಾಜ್ಯದೆಲ್ಲೆಡೆ ಇವತ್ತು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸಿ ಎಲ್ಲ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ರ್ಯಾಲಿ ಮತ್ತು ಸಭೆ ನಡೀತಾ ಉಂಟು. ಅದೇ ರೀತಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಶಿಕ್ಷಕರು ಬಂದಿದ್ದಾರೆ. ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳನ್ನು ಮುಚ್ಚಿ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ನಿಜವಾಗಿ ನಮಗೆ ದಕ್ಕಲೇಬೇಕಂತ ಬೇಡಿಕೆಗಳು ಈ ರೀತಿವೆ ಬಂಧುಗಳೇ. ಇವತ್ತು ರಾಜ್ಯ ಸರ್ಕಾರ ಈಗಾಗಲೇ ಕೆಲವು ಬೇಡಿಕೆಗಳನ್ನು ಈಡೇರಿಸಿದೆ. ಅದು ನಾವು ಖಂಡಿತ ರಾಜ್ಯ ಸರ್ಕಾರವನ್ನು ನಾವು ಅಭಿನಂದಿಸ್ತೇವೆ.
ಇನ್ನುಳಿದ ಬೇಡಿಕೆಗಳ ಬಗ್ಗೆ ಈಡೇರಿಕೆಗಾಗಿ ದಿನಾಂಕ 16/11/2018 ಅರಮನೆ ಮೈದಾನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಮಾಡಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಲಕ್ಷಾಂತರ ಶಿಕ್ಷಕರ ಸಮ್ಮುಖದಲ್ಲಿ ಸ್ಪಂದಿಸುವ ಸ್ಪಷ್ಟ ಭರವಸೆಯನ್ನು ನೀಡಿದ್ದರು. ವಿಶೇಷವಾಗಿ ನಿರಂತರ ವರ್ಗಾವಣೆ ಮತ್ತು ಪದವೀಧರ ಶಿಕ್ಷಕರ ಸಮಸ್ಯೆಯನ್ನು ಪರಿಹರಿಸುವುದಾಗಿ ತಿಳಿಸಿದರು. ಆದರೆ ಇದರ ಜಾರಿಗಾಗಿ ಸಂಘದಿಂದ ನಿರಂತರವಾಗಿ ಒತ್ತಡ ಹಾಕಲಾಗಿತ್ತು. ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಆಯುಕ್ತರಿಗೆ, ನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಗಿತ್ತು. ಆದಾಗ್ಯೂ ಸರ್ಕಾರ ಇದು ಇವಿಷ್ಟು ಉಡುಪಿ ಮತ್ತು ಮಂಗಳೂರಿನ ಒಂದು ಭಾಗದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರತಿಭಟನೆ. ಹಾಗೆ ನೋಡ್ತಾ ಹೋದರೆ ಕರ್ನಾಟಕದ ಸಾಕಷ್ಟು ಕಡೆಗಳಲ್ಲಿ, ಉತ್ತರ ಕರ್ನಾಟಕದಲ್ಲಿ, ಬೆಳಗಾವಿಯಲ್ಲಿ, ಹೀಗೆ ಮಂಡ್ಯ ತಾಲೂಕಿನಲ್ಲಿ, ಮಂಡ್ಯ ಜಿಲ್ಲೆಗಳಲ್ಲಿ, ಹೀಗೆ ಸಾಕಷ್ಟು ಕಡೆಗಳಲ್ಲಿ ಒಂದು ಪ್ರತಿಭಟನೆಗಳು ನಡೆದಿದೆ. ಹೀಗೆ ನೋಡ್ತಾ ಹೋದರೆ ಈ ಒಂದು ಪ್ರಾಥಮಿಕ ಶಾಲೆಗಳು ಮಗುವಿನ ಒಂದು ಬೆಳವಣಿಗೆಗೆ, ಮಗುವಿನ ಒಂದು ಮಾನಸಿಕ ಬೆಳವಣಿಗೆಗೆ ಎಷ್ಟರ ಮಟ್ಟಿಗೆ ಒಂದು ಪೂರಕವಾಗುತ್ತೆ ಅಂತಂದರೆ, ಎಷ್ಟೋ ಹೊಸ ಹೊಸ ವಿಷಯಗಳನ್ನು ಅಥವಾ ತಪ್ಪು ಮಾಡಿರ್ತಕ್ಕಂಥದ್ದನ್ನು ತಿದ್ದಿಕೊಳ್ಳುವಂಥ ಒಂದು ವಿಚಾರಗಳನ್ನು, ಎಷ್ಟೆಷ್ಟೋ ಸಣ್ಣ ಪುಟ್ಟ ವಿಚಾರಗಳನ್ನು ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಕಲಿತು ನಂತರ ದೊಡ್ಡ ವ್ಯಕ್ತಿಯಾಗಿ ಬೆಳೆದಿರ್ತಕ್ಕಂಥ ಅದೆಷ್ಟೋ ಸಾಧನೆಗಳನ್ನು ಮಾಡಿರ್ತಕ್ಕಂಥ ಸಾಧಕರನ್ನು ನಾವು ಗಮನಿಸಿದ್ದೇವೆ. ಹಾಗೆ ನೋಡ್ತಾ ಹೋದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ, ಒಂದು 10 ವರ್ಷಗಳಿಂದೀಚೆಗೆ ಪ್ರಾಥಮಿಕ ಶಾಲೆಗಳು ಒಂದು ಅವನತಿಯ ಹಂತದಲ್ಲಿದೆ. ಅಭಿವೃದ್ಧಿಗಳಾಗ್ತಾ ಇಲ್ಲ, ಕಟ್ಟಡಗಳು ಅಭಿವೃದ್ಧಿಗಳಾಗ್ತಾ ಇಲ್ಲ. ಮಳೆಗಾಲದಲ್ಲಿ ಅಲ್ಲಿ ಮಕ್ಕಳು ಕೂರೋದು ಕೂಡ ಕಷ್ಟ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿ. ಇನ್ನು ಶಿಕ್ಷಕರನ್ನು ನೋಡ್ತಾ ಹೋದರೆ ಅವರು ಎಷ್ಟೋ ದೂರದಿಂದ ಶಾಲೆಗೆ ಹೋಗುವಂಥ ಒಂದು ಪರಿಸ್ಥಿತಿ. ಇನ್ನು ಅಲ್ಲಿ ಶಿಕ್ಷಕರು ಕೂಡ ಸರಿಯಾಗಿಲ್ಲದೆ ಇರತಕ್ಕಂಥ ಒಂದು ಸಮಸ್ಯೆಗಳು. ಒಟ್ಟಿನಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ. ಆದರೆ ಅದು ಆ ಎಲ್ಲ ಒಂದು ಸಮಸ್ಯೆಗಳನ್ನು, ಆ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸೋದು ಮಾತ್ರ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಗಳಾಗಿರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಇವತ್ತಿನ ದಿನ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ನನ್ನ ಜೊತೆ ಇರ್ತಕ್ಕಂಥ ಅತಿಥಿ ಗಣ್ಯರು ಪ್ರಕಾಶ್ ಬಿಬಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನೊಬ್ಬರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಡುಪಿ ತಾಲೂಕಿನ ಅಧ್ಯಕ್ಷರು ಮಂಗಳಾ ಶೆಟ್ಟಿ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಈಗಾಗಲೇ ಮಾತಾಡಿರೋ ಹಾಗೆ ಸಾಕಷ್ಟು ಸಮಸ್ಯೆಗಳಿದೆ ಶಿಕ್ಷಕರಿಗೆ ಅನ್ನುವಂಥ ಒಂದು ವಿಚಾರ. ಎಷ್ಟೋ ಕಡೆಗಳಲ್ಲಿ ಸಮಸ್ಯೆಗಳು ಯಾವ ರೀತಿ ಇದೆ ಅಂತಂದರೆ, ಆ ಒಂದು ಪ್ರಾಥಮಿಕ ಶಾಲೆಯನ್ನು ನಡೆಸೋದಕ್ಕೂ ಕೂಡ ಸಮಸ್ಯೆಗಳಾಗ್ತಾ ಇರ್ತಕ್ಕಂಥ ಅದೆಷ್ಟೋ ಉದಾಹರಣೆಗಳು ಕೂಡ ಇರ್ತಕ್ಕಂಥದ್ದು. ಸರ್, ಇವತ್ತಿನ ದಿನ ನೀವು ಪ್ರತಿಭಟನೆಯನ್ನು ಕೂಡ ಮಾಡಿದ್ದೀರಿ. ಏನೆಲ್ಲ ಒಂದು ಬೇಡಿಕೆಗಳಿತ್ತು ಅನ್ನುವಂಥ ಒಂದು ವಿಚಾರ? ನಾವು ಈಗಾಗಲೇ ಸರ್ಕಾರಕ್ಕೆ ಮುಂಚಿತವಾಗಲೇ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟಿದ್ದೇವೆ. ಕಳೆದ 2-3 ವರ್ಷಗಳಿಂದಲೂ ಮನವಿಗಳನ್ನು ಕೊಡ್ತಾ ಇದ್ದೇವೆ, ನಮ್ಮ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತ ಹೇಳಿ. ಆದರೂ ಕೂಡ ನಮ್ಮ ಯಾವುದೇ ಸಮಸ್ಯೆಗಳು ಇದುವರೆಗೂ ಈಡೇರಿಲ್ಲ. ಆದ್ದರಿಂದ ನಾವು ದಿನಾಂಕ 30/5/2019 ಆ ದಿವಸ ನಮ್ಮ ರಾಜ್ಯ ಕಾರ್ಯಕಾರಿಣಿ ಸಮಿತಿ ಸಭೆ ಬೆಂಗಳೂರಿನಲ್ಲಿ ನಡೆಯಿತು. ನಂತರ ಜೂನ್ 30ರೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಶಿಕ್ಷಣ ಸಚಿವರು ಹಾಗೂ ಇಲಾಖೆ ಎಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡೆವು. ಆದರೂ ಕೂಡ ನಮ್ಮ ಯಾವುದೇ ಬೇಡಿಕೆಗಳನ್ನು ಅವರು ಪರಿಶೀಲಿಸಲೂ ಇಲ್ಲ ಮತ್ತು ಬಗೆಹರಿಸಲೂ ಇಲ್ಲ. ಆದ್ದರಿಂದ 30ರ ನಂತರ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿ ಕರೆ ಕೊಟ್ಟಿದ್ದೇವೆ. ಜುಲೈ 9ಕ್ಕೆ ನಾವು ಸ್ಟ್ರೈಕ್ ಮಾಡ್ತೇವೆ ಅಂತ ಹೇಳಿ. ಆದರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಿಲ್ಲ. ಆದ್ದರಿಂದ ಇವತ್ತು ನಾವು ಅನಿವಾರ್ಯವಾಗಿ ಮುಷ್ಕರವನ್ನು ಮಾಡಬೇಕಾಯಿತು. ಶಾಲೆಗಳನ್ನು ಬಂದ್ ಮಾಡಿ ಮುಷ್ಕರ ಮಾಡಬೇಕಾಯಿತು. ನಮ್ಮ ಪ್ರಮುಖವಾದ ಬೇಡಿಕೆಗಳು ಅಂದರೆ, ಹಾಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರ ನೇಮಕಾತಿ ಆಗ್ತಾ ಇದೆ. ಆದರೆ ನಮ್ಮ ಶಾಲೆಗಳಲ್ಲೂ ಕೂಡ ಪದವಿಯನ್ನು ಪಡೆದಂಥ, ಡಬಲ್ ಡಿಗ್ರಿ ಮಾಡಿದಂಥ ಶಿಕ್ಷಕರಿದ್ದಾರೆ. ಅವರನ್ನು ಕೂಡ ಪದವೀಧರ ಶಿಕ್ಷಕರಾಗಿ ಪರಿಗಣಿಸಬೇಕು. ವೃಂದ ಮತ್ತು ನೇಮಕಾತಿ ನಿಯಮದ ಅಡಿಯಲ್ಲಿ ಸರ್ಕಾರ 2017ರಲ್ಲಿ ಒಂದು ತಿದ್ದುಪಡಿಯನ್ನು ಮಾಡಿ ನಮ್ಮ ಸಂಘಕ್ಕೂ ಕೂಡ, ನಮ್ಮ ಯಾವುದೇ ಶಿಕ್ಷಕರಿಗೂ ಕೂಡ ಗಮನಕ್ಕೆ ತಾರದಂತೆ ವೃಂದ ಮತ್ತು ನೇಮಕಾತಿ ನಿಯಮವನ್ನು ತಿದ್ದುಪಡಿ ಮಾಡಿ ಅದರಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಈಗ ನೇಮಕಾತಿಗೊಂಡಂಥ 1,88,000 ಶಿಕ್ಷಕರನ್ನು 1ರಿಂದ 5ನೇ ತರಗತಿಗೆ ಸೀಮಿತಗೊಳಿಸಿ ಈಗ ಪದವೀಧರ ಶಿಕ್ಷಕರು ಅಂತ ಹೇಳಿಬಿಟ್ಟು 6ರಿಂದ 7ನೇ ತರಗತಿಗೆ ನೇಮಕಾತಿ ಮಾಡಲಿಕ್ಕೆ ಹೊರಟಿದೆ. ಅದರಿಂದ ನಮ್ಮಲ್ಲಿ ಪದವಿ ಪಡೆದಂಥ ಶಿಕ್ಷಕರನ್ನು ಈ ಒಂದು ಹುದ್ದೆಗೆ ನೇಮಕ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಈಗ 2-3 ವರ್ಷಗಳಿಂದಲೂ ಏನು ಹೇಳ್ತಾ ಇದೆ ಅಂದರೆ, ನಮ್ಮ ರಾಜ್ಯ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸಭೆಯಲ್ಲಿ IAS ಅಧಿಕಾರಿಗಳು ಹಾಗೂ ಮಾನ್ಯ ಶಿಕ್ಷಣ ಸಚಿವರುಗಳು ಕೂಡ ಆಗಮಿಸಿದಂಥ ಸಂದರ್ಭದಲ್ಲಿ ನಿಮಗೆ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ. ಅಲ್ಲದೆ ಸರ್ಕಾರ ಮಾಡಲಿಕ್ಕೆ ಹೊರಟದ್ದು 2 ವರ್ಷದಿಂದಲೂ 25% ನಮ್ಮ ಪದವೀಧರ ಶಿಕ್ಷಕರಿಗೆ ಬಡ್ತಿಯನ್ನು ನೀಡ್ತೇವೆ 6ರಿಂದ 8ನೇ ತರಗತಿಗೆ. ಅದು ಕೂಡ
ಲಿಖಿತ ಪರೀಕ್ಷೆಯ ಮೂಲಕ ಅಂತ ಹೇಳಿ ನಮಗೆ ತಿಳಿಸಿದ್ರಿಂದ ನಮ್ಮ ಸಂಘ ಅದಕ್ಕೆ ಒಪ್ಪಲಿಲ್ಲ. ನಾವೀಗಾಗಲೇ ಸಾಕಷ್ಟು ಪದವಿಯನ್ನು ಪಡೆದವರು ಇದ್ದೇವೆ, ಸಾಕಷ್ಟು ಅನುಭವಿ ಶಿಕ್ಷಕರುಗಳಿದ್ದೇವೆ. ಆದ್ದರಿಂದ ನಮ್ಮನ್ನೇ 6ರಿಂದ 8ನೇ ತರಗತಿಗೆ ಪರಿಗಣಿಸಬೇಕು. ಅದಾಗದಿದ್ದಲ್ಲಿ 50% ನಮ್ಮನ್ನು ಭರ್ತಿಗೊಳಿಸ್ಕೊಳ್ಬೇಕು, 50% ಹೊಸ ನೇಮಕಾತಿಯನ್ನು ಮಾಡಿಕೊಳ್ಳಿ ಅಂತ ಹೇಳಿ ವಿನಂತಿಸಿದರೂ ಕೂಡ ಅದನ್ನು ಯಾವುದನ್ನು ಮಾಡದೆ ಈಗೊಂದು ಟಿಪ್ಪಣಿಯನ್ನು ಹಾಕಿದ್ದಾರೆ. ಅಂದರೆ 1ರಿಂದ 5ನೇ ತರಗತಿಗೆ ನಮ್ಮನ್ನೆಲ್ಲ ಸೀಮಿತಗೊಳಿಸಿ 6ರಿಂದ 8ನೇ ತರಗತಿ ಪದವೀಧರ ಶಿಕ್ಷಕರನ್ನು ಹೊಸ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಟಿಪ್ಪಣಿಯನ್ನು ಹಾಕಿದ್ದಾರೆ. ಇನ್ನೂ ಆದೇಶ ಆಗಲಿಲ್ಲ. ಆ ಆದೇಶ ಬರಬಾರ್ದು ಅಂತ ಹೇಳಿ ನಾವು ಈ ಒಂದು ಮುಷ್ಕರವನ್ನು ಮಾಡಿದ್ದೇವೆ. ಸರ್ಕಾರ ಇದರಿಂದ ಎಚ್ಚೆತ್ತುಕೊಂಡು ನಮ್ಮನ್ನು ಪದವೀಧರ ಶಿಕ್ಷಕರು ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ ನಮ್ಮ ಪ್ರಮುಖವಾದ ಬೇಡಿಕೆ. ಹಾಗೆ ಅದರ ಜೊತೆಯಲ್ಲಿ ಸುಮಾರು ಬೇಡಿಕೆಗಳಿದೆ. ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸುವಂಥದ್ದು. ಅಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಅಂದ್ರೆ ನೂತನ ಪಿಂಚಣಿ ಯೋಜನೆ ಮತ್ತು ಅದೇ ರೀತಿಯಲ್ಲಿ ಹಳೆ ಪಿಂಚಣಿ ಯೋಜನೆಗೆ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ಗಳೇನೇನು? ನೂತನ ಪಿಂಚಣಿ ಯೋಜನೆ ಅಂದರೆ 2006 ನಂತರ ಸೇವೆಗೆ ಸೇರ್ಪಡೆಗೊಂಡಂಥವರೆಗೂ ಅವರಿಗೆ ಯಾವುದೇ ಪಿಂಚಣಿಯನ್ನು ಸರ್ಕಾರ ನೀಡ್ತಾ ಇಲ್ಲ. ಅದಕ್ಕಿಂತ ಮೊದಲು ನೇಮಕಾತಿ ಆದವರಿಗೆ ಅವರ ಕೊನೆಯ ವೇತನದ ಅರ್ಧದಷ್ಟನ್ನು ಅವರ ಪಿಂಚಣಿ ಅಂತೇಳಿ ಫಿಕ್ಸ್ ಮಾಡ್ತಾ ಇತ್ತು. ಇವತ್ತು 2006 ನಂತರ ಏಪ್ರಿಲ್ 1ರ ನಂತರ ನೇಮಕಾತಿ ಆದವರಿಗೆ ಯಾವುದೇ ಪಿಂಚಣಿಯನ್ನು ಕೊಡದೆ ಅವರ ವೇತನದಲ್ಲೇ 10% ಕಡಿತಗೊಳಿಸಿ ಅದನ್ನೊಂದು ಯಾವುದಾದ್ರೂ ಒಂದು ಡೆಪಾಸಿಟ್ ಮಾಡೋದು, ಅಷ್ಟೇ ಹಣವನ್ನು ಸರ್ಕಾರವು ಸೇರಿಸಿ ಅವರಿಗೆ ಪಿಂಚಣಿಯನ್ನು ಮುಂದೆ ಕೊಡುವಂಥದ್ದು. ಅದು ಯಾವುದರಲ್ಲಿ ತೊಡಗಿಸ್ತಾ ಇದ್ದಾರೆ ಎಂಬುದರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಅಲ್ಲೇ ಕೆರೆ ನೀರನ್ನು ಕೆರೆಗೆ ಚೆಲ್ಲೋದಂತ ರೀತಿಯಾದ ಪ್ರಕ್ರಿಯೆಗಳಾಗ್ತಾ ಅಂತ. ಅದಕ್ಕಾಗಿ ನಮ್ಮ ಶಿಕ್ಷಕರು ಅಥವಾ ನೌಕರರು ಎಲ್ಲರೂ ಕೂಡ ಅಷ್ಟು 35ರಿಂದ 40 ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ವಾಪಸ್ ಮನೆಗೆ ಬರುವಾಗ ಅವರಿಗೆ ಪಿಂಚಣಿ ಇಲ್ಲ ಅಂದರೆ ಬಹಳ ಇದು ಖೇದಕರವಾದಂಥ ವಿಚಾರ. ಅದರಿಂದ ಹೊಸ ಪಿಂಚಣಿ ಯೋಜನೆಯನ್ನು ಕೈಬಿಟ್ಟು ಹಳೆ ಪಿಂಚಣಿ ಯೋಜನೆಯನ್ನು ಮುಂದುವರಿಸಬೇಕು ಎಂಬುದು ನಮ್ಮ ಒಂದು ಪ್ರಬಲವಾದಂಥ ಬೇಡಿಕೆಯಾಗಿದೆ. ಇನ್ನೊಂದು ಮೇಡಮ್ ಏನು ಅಂತಂದ್ರೆ ಈ ಒಂದು 1ರಿಂದ 5ನೇ ಕ್ಲಾಸ್ ತನಕ ಒಂದು ಭಾಗ, ಮತ್ತೆ ಅದರ 6 ಮತ್ತು 8ರ ತನಕ ಮತ್ತೊಂದು ಭಾಗ, 8ರಿಂದ ಫಸ್ಟ್ PUC ತನಕ ಮತ್ತೊಂದು ಭಾಗ, ಹೀಗೆ ಈ ಒಂದು ಊಟವನ್ನು ನೇರವಾಗಿ ಮಾಡದೆ ಉಳಿದೆಲ್ಲ ಬೇರೆ ಬೇರೆ ಭಾಗಗಳಿಂದ ಊಟ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಸರ್ಕಾರ ಸೃಷ್ಟಿಸೋದಕ್ಕೆ ಹೊರಟಿದೆ ಅನ್ನುವಂಥ ಒಂದು ವಿಚಾರ ಕೂಡ ಸಾಕಷ್ಟು ಅಪವಾದಗಳು ಕೇಳಿ ಬಂದಿತ್ತು. 1ರಿಂದ 5th ವರೆಗೆ ಅದೊಂದು ಪ್ರಾಥಮಿಕ, ಮತ್ತು ಅದೇ ರೀತಿಯಲ್ಲಿ 6ರಿಂದ 8 ಮತ್ತು ಉನ್ನತ ಪ್ರಾಥಮಿಕ, ಹೀಗೆ ಸಾಕಷ್ಟು ವಿಭಾಗಗಳಲ್ಲಿ ಈ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಕಾಣೋದಕ್ಕೆ ಸರ್ಕಾರ ಮುಂದಾಗಿಟ್ಟಿದೆ. ಆ ಒಂದು ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಇದು ಶಿಕ್ಷಕರಿಗೆ ಸಾಕಷ್ಟು ಗೊಂದಲಗಳನ್ನು ಉಂಟು ಮಾಡುತ್ತೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಆರೋಪಗಳು ಕೇಳಿ ಬರ್ತಾ ಇತ್ತು. ಏನೆಲ್ಲ ಒಂದು ಸಮಸ್ಯೆಗಳಿದೆ ಮೇಡಮ್ ಈ ಒಂದು ನಿರ್ಧಾರಗಳಿಂದ? ಈ ಒಂದು ನಿರ್ಧಾರಗಳಿಂದ ಶಿಕ್ಷಣ ಒಂದು ಆದ್ಯತಾ ಕ್ಷೇತ್ರ. ಖಂಡಿತ. ಹಾಗಾಗಿ ಸರ್ಕಾರ ಏನು ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಇಂಪ್ಲಿಮೆಂಟ್ ಮಾಡುವ ಮೊದಲು ನಮ್ಮ ಶಿಕ್ಷಕರ ಸಂಘಟನೆ ಪದಾಧಿಕಾರಿಗಳನ್ನು ಕರೆದು ಒಮ್ಮೆ ಚರ್ಚಿಸಬಹುದಿತ್ತು, ಅಭಿಪ್ರಾಯಗಳನ್ನು ಕೇಳಬಹುದಿತ್ತು. ಯಾವತ್ತು RT ಆಕ್ಟ್ ಬೈಫರ್ಕೇಶನ್ ಮಾಡಿತೋ 1ರಿಂದ 5, 5ರಿಂದ 8 ಹಾಗೆ ಮುಂದುವರಿಸಿ 8ರಿಂದ 11 ಹೀಗೆ ಮಾಡುವಾಗ ಇದರಲ್ಲಿ ಏನು ಸಮಸ್ಯೆಗಳಾಗ್ತದೆ, ಎಷ್ಟು ಪ್ರಾಥಮಿಕ ಶಾಲೆಯಲ್ಲಿ ಎಷ್ಟು ಪದವೀಧರ ಶಿಕ್ಷಕರಿದ್ದಾರೆ, ಅವರಲ್ಲಿ ಎಷ್ಟು ಪೋಸ್ಟ್ ಗ್ರಾಜ್ಯುಯೇಷನ್ ಟೀಚರ್ಸ್ ಇದ್ದಾರೆ, BEd MEd PhD ಮಾಡಿದಂತಹ ಶಿಕ್ಷಕರು ಕೂಡ ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಅವರ ಎಲ್ಲ ಸೇವೆಯನ್ನು ಪರಿಗಣಿಸಿ 1ರಿಂದ 5ಕ್ಕೆ ಇಷ್ಟು, ಆಮೇಲೆ 6ರಿಂದ 8 ನಮ್ಮ ಸಂಘದ ಮೊದಲಿಂದಲೂ ಬೇಡಿಕೆ ಇತ್ತು. RT ಆಕ್ಟ್ ಬಂದಲ್ಲಿ 25-30 ವರ್ಷ ಸರ್ವಿಸ್ ಆದಂತಹ ಸೇವಾನುಭವ ಹೊಂದಿದಂತಹ ಶಿಕ್ಷಕರನ್ನು 6 ಮತ್ತು 8ನೇ ತರಗತಿಗೆ ಅವರ ಅನುಭವದ ಆದ್ಯತೆಯ ಮೇರೆಗೆ ಪಾಠ ಮಾಡಲಿಕ್ಕೆ ಬಿಡಬೇಕು, ಬೋಧಿಸಲಿಕ್ಕೆ ಬಿಡಬೇಕು ಎಂಬ ಒಂದು ಆಶಯ ಹೊಂದಿತ್ತು. ಯಾಕಂದ್ರೆ ಇದರಿಂದ ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಮುಂದೆ ನಮ್ಮ ಏನು ನಾವು ನಿವೃತ್ತಿ ಆಗ್ತೇವೆ ಆವಾಗ ಈ ಸಂಖ್ಯೆ ಆಟೋಮೆಟಿಕಲಿ ಅದು ಕೆಳಗಿಳಿತದೆ. ಹೊಸ ನೇಮಕಾತಿಗೆ ಅನುಕೂಲ ಆಗ್ತಾ ಇರ್ತಾರೆ. ಹಾಗೆ ನೋಡ್ತಾ ಹೋದ್ರೆ ಈ ಒಂದು ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ಶಾಲೆಗಳಿದೆ, ಸಾಕಷ್ಟು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯು ಕೂಡ ಸಾಕಷ್ಟಿದೆ. ಎಷ್ಟೋ ಸ್ಕೂಲ್ಗಳಲ್ಲಿ 1, 2, 3 ಶಿಕ್ಷಕರು ಮಾತ್ರ 1ರಿಂದ 7ನೇ ಕ್ಲಾಸ್ ವರೆಗೆ ಪಾಠ ಮಾಡಿರ್ತಕ್ಕಂಥ ಒಂದು ಉದಾಹರಣೆಗಳನ್ನ ನಾನು ಕೂಡ ಸಾಕಷ್ಟು ಪ್ರತ್ಯಕ್ಷದರ್ಶಿಯಾಗಿ ನೋಡಿದ್ದೇನೆ. ಅಂತ ಒಂದು ಸಂದರ್ಭದಲ್ಲಿ ಇಂಥ ಒಂದು ಗೊಂದಲಗಳನ್ನೆಲ್ಲ ಸರ್ಕಾರ ಬಿಟ್ಟು ಇರುವಂತ ಒಂದು ಶಿಕ್ಷಕರ ನೇಮಕಾತಿಯನ್ನು ಎಲ್ಲ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಗಳಲ್ಲಿ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ಬಗೆಹರಿಬಹುದು. ಎಷ್ಟೋ ಹಳ್ಳಿಗಾಡಿನ ಮಕ್ಕಳು ಕಾನ್ವೆಂಟ್ ಸ್ಕೂಲ್ಗಳಿಗೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗೋದನ್ನ ತಡಿಬಹುದು. ಅವರಿಗೆ ಏನ್ ಹೇಳ್ತೀರಿ? ಫೀಸ್ ಕೊಡ್ಲಿಕ್ಕೆ ಆಗದೇ ಇರುವಂತಹ
ಅಥವಾ ಮುಖ್ಯವಾಹಿನಿಯಿಂದ ಹೊರಗುಳಿದ ಮೇನ್ ಸ್ಟ್ರೀಮಿನಿಂದ ಹೊರಗುಳಿದಂತಹ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಗೆ ಬರ್ತಾ ಇದ್ದಾರೆ. ಆ ಮಕ್ಕಳಿಗೆ ಏನು ಬೇಕು ಹೇಳಿದ್ರೆ ಒಂದು ಉತ್ತಮ ಶೈಕ್ಷಣಿಕವಾದ ವಾತಾವರಣವನ್ನು ಕಲ್ಪಿಸಲಿಕ್ಕೆ ಫಿಸಿಕಲ್ ಇದು ಕಂಡೀಷನ್ಸ್ ಬೇರೆ, ಅದು ಸಾಧಾರಣ ನಮ್ಮ SSC ಅನುದಾನ ಬಂದ ಮೇಲೆ ಎಲ್ಲ ಶಾಲೆಗಳು ಸಾಧಾರಣ ಸುಸ್ಥಿತಿಯಲ್ಲಿ ಇದೆ. ತರಗತಿಗೊಬ್ಬ ಶಿಕ್ಷಕರು ಬೇಕು, ನಮ್ಮಲ್ಲಿ ಅದು ಇಲ್ಲ. ವಿಷಯಕ್ಕೊಬ್ಬ ಶಿಕ್ಷಕರು ಬೇಕು, ನಮ್ಮಲ್ಲಿ ಅದು ಇಲ್ಲ. ಅದರ ಕೊರತೆ ಬಹಳಷ್ಟಿದೆ. ಈ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಈ ಖಂಡಿತವಾಗಿ ಪ್ರಯತ್ನಿಸಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ಮಗುವಿನ ಹಕ್ಕಲ್ವ ಅದು, ಶಿಕ್ಷಣ ಎಂಬುದು ಪ್ರತಿಯೊಬ್ಬ ಮಗುವಿನ ಹಕ್ಕು. ಹಾಗಾಗಿ ಈ ಹಕ್ಕನ್ನು ಒಂದು ದೊರಕಿಸಿಕೊಡ್ಬೇಕಾದ್ರೆ ನಮ್ಮ ಜೊತೆಗೆ ಸಮಾಜದ ಜೊತೆಗೆ ಸರ್ಕಾರವು ಇದು ಕೈ ಜೋಡಿಸಬೇಕಾಗಿದೆ. ಇದು ಬಹಳ ಶಿಕ್ಷಕರಿಂದ 7 ತರಗತಿಗಳಿಗೆ 4 ಶಿಕ್ಷಕರಿದ್ರೆ ಅವರು ಎಲ್ಲ ವಿಷಯವನ್ನು ಬೋಧನೆ ಮಾಡ್ಲಿಕ್ಕೆ ಬರೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಬೋಧನೆಯಲ್ಲಿ ಏನೋ ಸ್ವಲ್ಪ ಕೊರತೆ ಕಡಿಮೆಗಳಾಗಬಹುದು, ಎಷ್ಟೋ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸುವಂತ ಒಂದು ಸಮಸ್ಯೆಗಳಾಗಬಹುದು, ಅವನಿಗೆ ಕೊರತೆ ಆಗ್ತದೆ, ಸಮಯದ ಅಭಾವ ಇರ್ತದೆ. ಇಲ್ಲಿ ದಿನಕ್ಕೆ 7 ಪೀರಿಯಡ್ ಪಾಠ ಹೇಳಿದ್ರೆ ಆ 7 ಪೀರಿಯಡ್ ನಲ್ಲಿ ಕೆಲವು ಶಿಕ್ಷಕರಿಗೆ 6 ಪೀರಿಯಡ್ ಪಾಠ, ಮತ್ತೆ ಅದರಲ್ಲಿ ಒಬ್ಬ ಮುಖ್ಯ ಶಿಕ್ಷಕ ಅವನಿಗೆ ಆಡಳಿತಾತ್ಮಕ ವಿಷಯಗಳು ಅದರ ಕುರಿತು ನಮ್ಮ ಮಧ್ಯಾಹ್ನದ ಬಿಸಿಯೂಟ ಇರ್ಬೋದು, ಇನ್ನು ನಮ್ಮ ಅಕೌಂಟ್ಸ್ ಇರ್ಬೋದು, ಇದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಬಹಳಷ್ಟು ಸಮಯಗಳು ಹಿಡಿತದೆ. ಪಾಠ ಬೋಧನೆಯು ಕೂಡ ಇದೇ ಅವಧಿಯಲ್ಲಿ ಆಗ್ಬೇಕಾಗಿರುವುದರಿಂದ ಇದು ಸ್ವಲ್ಪ ಕಷ್ಟವೇ. ಎಸ್ ಮೇಡಮ್, ಖಂಡಿತವಾಗ್ಲು. ಸರ್, ಇನ್ನೊಂದು ವಿಷಯ ಕೇಳಬೇಕು ನಿಮ್ಮ ಹತ್ರ. ಅನುಭವಿ ಶಿಕ್ಷಕರು ಸಾಕಷ್ಟು ಜನರಿದ್ದಾರೆ. ನೀವು ಈಗಾಗಲೇ ಹೇಳಿದ್ರಿ, ಈಗ ಬರ್ತಾ ಇರ್ತಕ್ಕಂಥ ಅಂದ್ರೆ ಹೊಸ ನೇಮಕಾತಿಯನ್ನ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ, ಮತ್ತೆ ಪದವೀಧರ ಶಿಕ್ಷಕರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಒಂದು ಹಣೆ ಪಟ್ಟಿಯನ್ನ ಕೊಡ್ತಾರೆ, ಅವರಿಗೆ ಒಂದು ಟೈಟಲ್ ಅನ್ನ ಕೊಡ್ತಾರೆ, ಪದವೀಧರ ಶಿಕ್ಷಕರು ಅಂತ. ಆದ್ರೆ ನಾವಿರ್ತಕ್ಕಂಥ ಎಷ್ಟೋ ವರ್ಷಗಳಿಂದ ನಾವು ಕೆಲಸವನ್ನ ಮಾಡಿರ್ತೇವೆ, 30-35 ವರ್ಷಗಳಿಂದ ಒಂದು ಶಿಕ್ಷಕ ವರ್ಗ ಕೆಲಸವನ್ನ ಮಾಡಿರುತ್ತೆ, ಅನುಭವಿ ಟೀಚರ್ಸ್ಗಳಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರನ್ನು ಕೂಡ ಪದವಿ ಶಿಕ್ಷಕರನ್ನಾಗಿ ಮಾಡಬೇಕು, ಅವರಿಗೂ ಕೂಡ ವೇತನಗಳನ್ನ ಜಾಸ್ತಿ ಮಾಡುವಂತದ್ದಾಗಿರ್ಬೋದು, ಅಥವಾ ಇನ್ನೂ ಸಾಕಷ್ಟು ಬೇಡಿಕೆಗಳನ್ನ ಅವರ ಒಂದು ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು. ಅದೇ ರೀತಿಯಲ್ಲಿ ಅವರ ಒಂದು ಜೀವನ ಮಟ್ಟವನ್ನು ಉತ್ತಮ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಗಮನವನ್ನು ಹರಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ ಹೇಳಿದ್ವಿ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ಪ್ರಾಥಮಿಕ ಶಿಕ್ಷಣದಲ್ಲಿ ಒಂದು ಅನುಭವಿ ಶಿಕ್ಷಕರ ಒಂದು ವ್ಯವಸ್ಥೆ ಏನಿದೆ, ಅವರಿಗೆ ಕೊಡಬೇಕಾದಂತ ಒಂದು ಆದ್ಯತೆಗಳೇನಿದೆ ಅದನ್ನ ಸರ್ಕಾರ ಈಗ ಕೊಡ್ತಾ ಇದೆಯಾ ಅಂತ, ಅನುಭವಿ ಶಿಕ್ಷಕರನ್ನ ಹೇಗೆ ನೋಡ್ಕೊಳ್ಬೇಕೋ ಹಾಗೆ ನೋಡ್ಕೊಳ್ತಾ ಇದೆಯಾ ಅಂತ. ಈಗ ನಮ್ಮ ನೇಮಕಾತಿ ಆಗಿರೋದೇ 1ರಿಂದ 7ನೇ ತರಗತಿಯ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಅಂತ ಹೇಳಿ. ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ NCERT ಏನಿದೆ, ಅವರು ಮಾನವ ಸಂಪನ್ಮೂಲ ಇಲಾಖೆಯಿಂದ 3 ಸ್ಟೆಪ್ಗಳನ್ನು ಮಾಡಿದ್ದಾರೆ. 1ರಿಂದ 5, 6ರಿಂದ 8, 9ರಿಂದ 12 ಅಂತ. ಈ 3 ಹಂತಗಳಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ. ಈ 1ರಿಂದ 5ನೇ ತರಗತಿಗೆ TCH ಅಥವಾ D.Ed ಆದವರನ್ನು ಸೀಮಿತಗೊಳಿಸಬೇಕು. 6ರಿಂದ 8ಕ್ಕೆ ಪದವಿ ಪಡೆದವರನ್ನು ಸೀಮಿತಗೊಳಿಸಬೇಕು, ಹಾಗೂ B.Ed ಅನ್ನು ಮಾಡಿರಬೇಕು ಅಂತ ಹೇಳಿ. ಹಾಗೆ 9ರಿಂದ 12ರವರೆಗೆ MA B.Ed ಆದವರನ್ನು ನೇಮಕ ಮಾಡಬೇಕು ಅಂತ ಹೇಳಿ 3 ಸ್ತರ ಒಂದು ಇದನ್ನು ಮಾಡಿದೆ. ಅದರಲ್ಲಿ ಈಗ ನಮ್ಮಲ್ಲಿ ಅನುಭವಿ ಶಿಕ್ಷಕರು ಈಗ 1ರಿಂದ 7ನೇ ತರಗತಿಗೆ ನೇಮಕವಾದಂಥ ನಮ್ಮ ಶಿಕ್ಷಕರನ್ನೇ ಅವರು ನಿವೃತ್ತಿ ಆಗೋ ತನಕವೂ 1 to 7th ಮುಂದುವರಿಸಬೇಕಿತ್ತು. ಆದರೆ ಈಗ 1 to 5ಗೆ ಅವರನ್ನು ಸೀಮಿತಗೊಳಿಸಿ ಈಗ ಪದವೀಧರ ಶಿಕ್ಷಕರನ್ನು ನೇಮಕಾತಿ ಮಾಡಲಿಕ್ಕೆ ಹೊರಟಿರುವಂಥದ್ದು ನೇರವಾಗಿ ನಮ್ಮ ಮೇಲೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಂತಾಗಿದೆ. ಈಗ ಎಷ್ಟೋ ಶಿಕ್ಷಕರಿಗೆ ಮಾನಸಿಕವಾದಂಥ ಒಂದು ಸ್ಥೈರ್ಯ ಕುಗ್ಗಿ ಹೋಗ್ತಾ ಇದೆ. ಅವರು ಈಗ ಎಷ್ಟೋ ಮಕ್ಕಳನ್ನು ಅವರು ಪಾಠ ಮಾಡಿ ಇವತ್ತು IAS IPS ಅಧಿಕಾರಿಗಳು, ವೈದ್ಯರು, ಇಂಜಿನಿಯರು ಇಂಥವ್ರನ್ನೆಲ್ಲ ತಯಾರು ಮಾಡಿದಂಥ ಒಬ್ಬ ಶಿಕ್ಷಕನಿಗೆ 1 to 5ಗೆ ಸೀಮಿತಗೊಳಿಸಿ ನೀನು ಪಾಠ ಮಾಡೋದು ಸರಿ ಇಲ್ಲ ಅಥವಾ ನೀನು ಯೋಗ್ಯ ಇಲ್ಲ, ಇವರು ಬರಲಿ ಪದವಿಯನ್ನು ಪಡೆದವರು ಅಂತ ಹೇಳಿ ಮಾಡಿದರೆ ಸ್ವಲ್ಪ ಮಾನಸಿಕವಾಗಿ ಬರೆ ಎಳೆದಾಗ್ತದೆ. ಅದಲ್ಲದೆ ಈಗ ಹೆಡ್ಮಾಸ್ಟರ್ಗಳನ್ನು ಕೂಡ ಈಗ ಏನು ಮಾಡಿದ್ದಾರೆ ಅಂದರೆ ಪ್ರಮೋಷನ್ ಕೊಟ್ಟು ಈಗ ಪೂರ್ಣಕಾಲಿಕ ಮುಖ್ಯೋಪಾಧ್ಯಾಯರು ಮತ್ತು ಮಾದರಿ ಶಾಲೆಯಲ್ಲಿ ಪದವೀಧರೇತರ ಮುಖ್ಯೋಪಾಧ್ಯಾಯರು ಅಂತ ಇದ್ದಾರೆ. ಹಾಗಿರುವಾಗ ಈಗ 1 to 5ಗೆ ಸೀಮಿತಗೊಳಿಸುವಾಗ ಮುಖ್ಯೋಪಾಧ್ಯಾಯರನ್ನು ಹಾಗೆ ಮಾಡ್ತಾರೋ ಅಥವಾ 1 to 7ಗೆ ಮುಂದುವರಿಸ್ತಾರೋ ಎಂಬುದು ಕೂಡ ಒಂದು ಗೊಂದಲ ಆಗಿದೆ. ಇದರ ಬಗ್ಗೆ ಯಾವುದೂ ಸ್ಪಷ್ಟತೆ ಇಲ್ಲ. ನಮ್ಮ ಶಿಕ್ಷಕ ಸಂಘಟನೆ ಹಾಗೂ ಒಂದು ಶಿಕ್ಷಣ ತಜ್ಞರ ಒಂದು ಸಭೆಯನ್ನು ಮಾಡಿ ಇದೆಲ್ಲವನ್ನು ಪರಿಹಾರ ಮಾಡಿಕೊಂಡು ನಂತರ ನೇಮಕಾತಿ ಮಾಡಿಕೊಂಡಿದ್ರೆ ಬಹಳ ಒಳ್ಳೆಯದಿತ್ತು.
ಎಸ್, ಈ ಕುರಿತಾಗಿ ಕೂಡ ಮಾತಾಡ್ತೇನೆ ಒಂದು ವಿರಾಮದ ನಂತರ. ಎಸ್, ಈಗಾಗಲೇ ನೋಡ್ತಾ ಇರುವ ಹಾಗೆ ಸಾಕಷ್ಟು ಸಮಸ್ಯೆಗಳು ಈ ಒಂದು ಪ್ರಾಥಮಿಕ ಶಿಕ್ಷಕರ ಒಂದು ಜೀವನದಲ್ಲಿದೆ. ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲೆಗಳ ಒಂದು ಕಟ್ಟಡದ ಒಳಗಿದೆ. ಇದನ್ನೆಲ್ಲ ಸರ್ಕಾರ ಗಮನಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಇನ್ನೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ. ನೂತನ ಪಿಂಚಣಿ ಯೋಜನೆಯನ್ನು ರದ್ದು ಮಾಡೋದಾಗಿರ್ಬೋದು, ಅಥವಾ ಸಾಕಷ್ಟು ಯೋಜನೆಗಳು, ಸರ್ಕಾರದ ಒಂದು ಯೋಜನೆಗಳು ಸಮಸ್ಯೆಗಳಾಗುತ್ತೆ ಮುಂದಿನ ಒಂದು ದಿನಗಳಲ್ಲಿ ಅನ್ನೋದನ್ನು ಮನಗಂಡು ಪ್ರತಿಭಟನೆಗಳನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲದರ ಬಗ್ಗೆ ಕೂಡ ಮಾತಾಡ್ತೇನೆ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಒಂದು ಪ್ರಾಥಮಿಕ ಶಾಲೆಗಳ ಸಮಸ್ಯೆಗಳ ಬಗ್ಗೆ. ಅಲ್ಲಿನ ಒಂದು ಶಿಕ್ಷಕರಿಗೆ ಏನೇನು ಸಮಸ್ಯೆಗಳಿದೆ, ವರ್ಗಾವಣೆಯ ಸಮಸ್ಯೆಗಳಿಂದ ಹಿಡಿದು ಮತ್ತು ಅದೇ ರೀತಿಯಲ್ಲಿ ಸರ್ಕಾರ ಹೇರಿರ್ತಕ್ಕಂಥ ಅದೆಷ್ಟೋ ಒಂದು ಯೋಜನೆಗಳಾಗಿರ್ಬೋದು, ಅದೆಷ್ಟೋ ಒಂದು ನಿಯಮಗಳಾಗಿರ್ಬೋದು, ಅವರಿಗೆ ಎಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇದೆ, ಅವರ ಒಂದು ಜೀವನದಲ್ಲಿ ಎಷ್ಟು ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಮಾತಾಡಬೇಕು. ಇನ್ನು ವೇತನಗಳ ಬಗ್ಗೆ ಕೂಡ ಮಾತಾಡಬೇಕು, ಪಿಂಚಣಿಯ ಬಗ್ಗೆ ಕೂಡ ಮಾತಾಡಬೇಕು, ಶಾಲೆಯ ಕಟ್ಟಡದ ಬಗ್ಗೆ ಮಾತಾಡಬೇಕು, ಬಜೆಟ್ನಲ್ಲಿ ಈ ಒಂದು ಪ್ರಾಥಮಿಕ ಶಾಲೆಗಳನ್ನು ಉಳಿಸಿ ಮತ್ತು ಬೆಳೆಸೋ ನಿಟ್ಟಿನಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ತನ್ನ ಒಂದು ಆದ್ಯತೆಗಳನ್ನು ತೋರಿಸ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಮಾತಾಡಲೇಬೇಕಾಗುತ್ತೆ. ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ನಿಮ್ಮ ಒಂದು ಕರೆಗಳನ್ನು ಕೂಡ ನಾನು ಸ್ವೀಕರಿಸ್ತೇನೆ. ಎಸ್ ಮೇಡಮ್, ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಸರ್ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದರು. ಆ ಒಂದು ಅನುಭವಿ ಶಿಕ್ಷಕರ ಮೇಲೆ, ಅನುಭವದ ಮೇಲೆ ಬರ ಎಳೆದಂಥ ಒಂದು ಪರಿಸ್ಥಿತಿಗಳಾಗಿದೆ ಅನ್ನುವಂಥ ಒಂದು ವಿಚಾರ. 1 to 5th ವರೆಗೆ ಮಾತ್ರ ಮಾಡಬೇಕು. ಆ ಒಂದು 1 to 5th ವರೆಗೆ ಅನುಭವಿ ಶಿಕ್ಷಕರನ್ನ ನೋಡಿದ್ರೆ ಅವರು PhDಗಳನ್ನು ಕೂಡ ಮಾಡಿರ್ತಾರೆ. ಒಂದು ಹಂತದಲ್ಲಿ ಡಬಲ್ ಡಿಗ್ರಿ ಗ್ರಾಜುಯೇಷನ್ ಕೂಡ ಆಗಿರುತ್ತೆ. ಅವರು ಸಾಕಷ್ಟು ಅನುಭವಸ್ಥರಾಗಿರ್ತಾರೆ ಮತ್ತು ಒಂದು ಮಗುವಿನ ಒಂದು ಏಳಿಗೆಗೆ ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಶ್ರಮಿಸಿರ್ತಾರೆ. ಆದರೆ ಅದೆಲ್ಲವನ್ನು ಬಿಟ್ಟು ಇಂತಹ ಒಂದು ನಿಯಮಗಳಿಂದ ಅವರ ಒಂದು ಅನುಭವದ ಮೇಲೆ ಬರ ಎಳೆದಾಗ ಆಗುತ್ತೆ, ಅವರ ಒಂದು ಸಾಮರ್ಥ್ಯದ ಮೇಲೆ ಬರ ಎಳೆದಾಗ ಆಗುತ್ತೆ ಅನ್ನುವಂಥ ಒಂದು ವಿಚಾರ. ಇದನ್ನೆಲ್ಲ ನೋಡ್ತಾ ಹೋದಾಗೆ ಇನ್ನೊಂದು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಕಾಣುವುದು ಅಂತಂದ್ರೆ ವರ್ಗಾವಣೆಯ ಸಮಸ್ಯೆಗಳು. ಎಲ್ಲಿ ನೋಡಿದ್ರು ಕೂಡ ವರ್ಗಾವಣೆಯ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಕಳೆದ ಒಂದು ವಾರದ ಸಾಕಷ್ಟು ಸಮಸ್ಯೆಗಳು ಕೇಳಿ ಬರ್ತಾ ಇತ್ತು. ಮತ್ತೆ ಇದನ್ನೆಲ್ಲ ಸರಿಪಡಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಯಾಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಯೋಚನೆಗಳನ್ನ ಮಾಡ್ತಾ ಇಲ್ಲ ಅಂತ. ವರ್ಗಾವಣೆ ಸಮಸ್ಯೆ ನಿಮಗೆ ನೋಡೋದಾದ್ರೆ ಎಲ್ಲಿಂದ ಎಲ್ಲಿಗೋ ವರ್ಗಾವಣೆಗಳನ್ನ ಮಾಡೋದಾಗಿರ್ಬೋದು, ಅಥವಾ ಲಿಮಿಟೇಷನ್ಸ್ ನಲ್ಲಿ ವರ್ಗಾವಣೆಯನ್ನ ತೆಗೆದುಕೊಳ್ಬಹುದು ಅನ್ನುವಂಥ ಒಂದು ನಿಯಮಗಳಾಗಿರ್ಬೋದು. ಈ ಎಲ್ಲ ಒಂದು ಸಮಸ್ಯೆ ಎಷ್ಟು ಬಾಧಿಸುತ್ತೆ ಅಂತ, ಒಬ್ಬ ಶಿಕ್ಷಕರಿಗೆ ಎಷ್ಟು ಬಾಧಿಸುತ್ತೆ ಅಂತ ಪ್ರಕಾಶ್ ಹೇಳಿ. ವರ್ಗಾವಣೆ ವಿಚಾರದಲ್ಲಿ ಈಗ ಕಳೆದ 3 ವರ್ಷಗಳಿಂದಲೂ ವರ್ಗಾವಣೆ ಆಗಿಲ್ಲ. ಅದರಿಂದ ತುಂಬ ಸಮಸ್ಯೆಗಳಾಗಿದೆ ನಮ್ಮ ಶಿಕ್ಷಕರಿಗೆ. ಯಾಕೆಂದರೆ ಎಲ್ಲ ಇಲಾಖೆಗಳಲ್ಲೂ ಪ್ರತಿ ವರ್ಷ ವರ್ಗಾವಣೆ ಆಗ್ತದೆ. ನಮ್ಮ ಇಲಾಖೆಯಲ್ಲಿ ಹಾಗಲ್ಲ. ಒಂದು ಕಾನೂನು ಮಾಡಿಬಿಟ್ಟಿದ್ದಾರೆ, ಅದನ್ನೊಂದು ಶಾಸನ ಮಾಡಿಬಿಟ್ಟಿದ್ದಾರೆ. ಅಂದರೆ ಅದನ್ನು ಕೌನ್ಸ್ಲಿಂಗ್ ಮೂಲಕ ವರ್ಗಾವಣೆ ಮಾಡೋದು ಅಂತ ಹೇಳಿ. ಕೌನ್ಸ್ಲಿಂಗ್ ಮೂಲಕ ವರ್ಗಾವಣೆ ಮಾಡೋದು ತುಂಬ ಒಳ್ಳೆಯದು, ಯಾಕೆಂದರೆ ಪಾರದರ್ಶಕವಾಗಿರ್ತದೆ. ಆದರೆ ಈಗ ಒಂದು ಪತಿ ಪತ್ನಿ, ಈಗ ಗಂಡ ಒಂದು ಜಿಲ್ಲೆಯಲ್ಲಿ, ಹೆಂಡತಿ ಇನ್ನೊಂದು ಜಿಲ್ಲೆಯಲ್ಲಿ, ಅವರಿಗೆ ಬರಬೇಕಾದ್ರೆ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಿತ್ತು. ಅದು ಮಾಡಲೇ ಇಲ್ಲ. ಯಾಕೆಂದರೆ ಅವರೀಗ ಬಹಳ ಸಫರ್ ಆಗ್ತಾ ಇದ್ದಾರೆ. ಎಷ್ಟೋ ಶಿಕ್ಷಕಿಯರು, ಎಷ್ಟೋ ಶಿಕ್ಷಕರು ತಮ್ಮ ಕುಟುಂಬದಿಂದ ತುಂಬ ದೂರ ಇದ್ದಾರೆ. ಆದ್ದರಿಂದ ನಾವೀಗ ಕೇಳ್ತಾ ಇರೋದು, ಪ್ರಸ್ತುತ 3 ವರ್ಷಗಳ ರೇಷಿಯೋವನ್ನು ತಕ್ಕೊಂಡು ವರ್ಷಕ್ಕೆ 5% ವರ್ಗಾವಣೆ ಮಾಡಬೇಕಾಗಿದ್ದರೆ 3 ವರ್ಷಗಳ ರೇಷಿಯೋವನ್ನು ತಕ್ಕೊಂಡು 15% ರೇಷಿಯೋವನ್ನು ತಕ್ಕೊಂಡು ವರ್ಗಾವಣೆ ಕೊಡಬೇಕು. ಈ ವರ್ಷ ಒಂದು ಮಾಡಿಬಿಟ್ರೆ ಬರುವ ವರ್ಷಕ್ಕಂಥ ಸಮಸ್ಯೆ ಇರುವುದಿಲ್ಲ. ಈಗ ಸುಮಾರು 70-80 ಸಾವಿರ ಅರ್ಜಿಗಳು ವರ್ಗಾವಣೆಗಾಗಿ ನೋಂದಾವಣೆ ಆಗಿದ್ದಾವೆ. ಇಷ್ಟು ಸಮಸ್ಯೆ ಯಾಕಾಯಿತು? 3 ವರ್ಷಗಳಿಂದ ಕೊಡದೇ ಇದರಿಂದ. ಅಲ್ಲಿ ಕೂಡ ಕೆಲವು ಸಮಸ್ಯೆಗಳಿದೆ ವರ್ಗಾವಣೆ ಕೊಡುವಲ್ಲೂ ಕೂಡ. ಈಗ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನಗರದಲ್ಲಿರುವಂಥ ಶಿಕ್ಷಕರನ್ನು ಇಲ್ಲಿ ಎ ಮತ್ತು ಬಿ ಮತ್ತು ಸಿ 3 ವಲಯಗಳನ್ನು ಮಾಡಿದ್ದಾರೆ. ನಗರ ಪ್ರದೇಶವನ್ನು ಎ ವಲಯವಾಗಿ, ನಗರಕ್ಕೆ 10 ಕಿಲೋಮೀಟರ್ ವ್ಯಾಪ್ತಿಯೊಳಗಿರುವಂಥ ಪ್ರದೇಶಗಳನ್ನು ಬಿ ವಲಯವಾಗಿ, ಗ್ರಾಮೀಣ ಪ್ರದೇಶವನ್ನು ಸಿ ವಲಯವಾಗಿ ಮಾಡಿದ್ದಾರೆ. ಈಗ ನಾವು ಯಾಕೆ ಅದನ್ನು ಈಗ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂದರೆ, ಆ ಹೆಚ್ಚುವರಿಯಾಗಿ
ಶಿಕ್ಷಕರು ನಗರ ಪ್ರದೇಶದಿಂದ ಹಳ್ಳಿಗೆ ಹೋಗುವಂಥವರಿದ್ದರು. ಅವರು ಹೋಗಲಿಕ್ಕೆ ಸರ್ಕಾರ ಒಂದು ಎಲ್ಲ ಮಾಡಿತ್ತು. ಆದರೆ ಅದಕ್ಕಿಂತ ಮೊದಲು ಸಿ ವಲಯದಿಂದ ಎ ವಲಯಕ್ಕೆ ಬಿ ವಲಯಕ್ಕೆ ಬರಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿತ್ತು. ಎಲ್ಲರೂ ಎ ವಲಯಕ್ಕೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಬೈಂದೂರು ಒಂದು ಗ್ರಾಮೀಣ ಪ್ರದೇಶವಾಗಿತ್ತು, ಮೊದಲು ಸಿ ವಲಯವಾಗಿತ್ತು. ಆ ಸಿ ವಲಯದಲ್ಲಿ ಹೆಚ್ಚುವರಿಯಾದಂಥ ಶಿಕ್ಷಕರನ್ನು ಉಡುಪಿ ಅಥವಾ ಕಾಪು ಅಥವಾ ಕಾರ್ಕಳ ಎ ವಲಯಗಳು ಇಲ್ಲಿಗೆ ನಿಯೋಜನೆ ಮಾಡಿದ್ರೆ ಆ ಶಿಕ್ಷಕರಿಗೆ ಎಷ್ಟು ತೊಂದರೆ ಆಗ್ತದೆ. ಆದ್ದರಿಂದ ನಾವು ಅದನ್ನು ವಿರೋಧಿಸಿದ್ವಿ. ಸಂಘದವರು ಅದನ್ನೆಲ್ಲ ವಿರೋಧಿಸಿ, ಎಲ್ಲ ಶಿಕ್ಷಕರೆಲ್ಲ ವಿರೋಧಿಸಿ ಸಿಯಿಂದ ಸಿಗೆ ಕೊಡಬೇಕು. ಅಪೇಕ್ಷೆ ಪಟ್ಟರೆ ಎ ಮತ್ತು ಬಿಗೆ ಕೊಡಲಿ. ಯಾರು ಅಪೇಕ್ಷೆ ಮಾತ್ರ. ಈಗ ಐಚ್ಛಿಕವಾಗಿ ಅದನ್ನು ಮಾಡಬೇಕಿತ್ತು. ಸಿಗೆ ಹೋಗಲಿಕ್ಕೆ ಇಲ್ಲ, ಎ ಅಥವಾ ಬಿಗೆ ಹೋಗಬೇಕು. ಹಾಗಾಗಿ ಅದು ರದ್ದಾಯಿತು. ಅದರಿಂದ ಕಳೆದ ವರ್ಷ ವರ್ಗಾವಣೆಯೇ ಇಲ್ಲ. ಅದರಿಂದ ಈಗ ನಾವು ಆ 3 ವರ್ಷದ ರೇಷಿಯೋವನ್ನು ತಗೊಂಡು ಮಾಡಿ ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬಹುಶಃ ಟೈಮ್ ಟೇಬಲ್ ಫಿಕ್ಸ್ ಆಗಿದೆ, ಏನಾಗ್ತದೋ ನೋಡಬೇಕಿನ್ನೀಗ. ಈಗಾಗಲೇ ಮಾತಾಡುವ ಹಾಗೆ ಮಹಿಳಾ ಶಿಕ್ಷಕರ ಬಗ್ಗೆ ಕೂಡ ಮಾತಾಡಲೇಬೇಕಾಗುತ್ತೆ ಮೇಡಮ್. ಯಾಕೆಂತಂದ್ರೆ ಅವರು ಕೂಡ ಯಾವ್ಯಾವುದೋ ಪ್ಲೇಸಿಂದ ಇನ್ಯಾವುದೋ ಪ್ಲೇಸ್ಗೆ ಬಂದು ಅಲ್ಲಿ ಶಿಕ್ಷಣವನ್ನು ಕೊಡುವಂಥದ್ದಾಗಿರ್ಬೋದು, ಶಿಕ್ಷಕ ವೃತ್ತಿಯನ್ನು ನಡೆಸ್ತಾ ಇರ್ತಕ್ಕಂಥ ಅದೆಷ್ಟೋ ಮಹಿಳಾ ಶಿಕ್ಷಕರು ಕೂಡ ನಿಮ್ಮ ನಡುವೆಯಲ್ಲೇ ಇರುವಂಥದ್ದು. ಅವರಿಗೆ ಏನೇನು ಸಮಸ್ಯೆಗಳಿದೆ ಮೇಡಮ್? ಅದು ವರ್ಗಾವಣೆ ವಿಚಾರ ಆಗಿರ್ಬೋದು ಅಥವಾ ಎಲ್ಲ ಒಂದು ಸಮಸ್ಯೆಗಳು ಬಂತು. ಮಹಿಳೆಯರಿಗೆ ಏನೇನೆಲ್ಲ ಒಂದು ಸಮಸ್ಯೆಗಳಿದೆ, ಅವರಿಗೆ ಯಾವ ರೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಒಂದು ನಮ್ಮ ಹೆಚ್ಚಿನ ಈ ಜಿಲ್ಲೆಯ ಮಹಿಳೆಯರು ಹೊರ ಜಿಲ್ಲೆಯಲ್ಲಿದ್ದಾರೆ. ಅವರು ಈಗ 3 ವರ್ಷದಿಂದ ಕುಟುಂಬದಿಂದ ಬೇರಾಗಿದ್ದಾರೆ. ಖಂಡಿತ ಅವರು 3 ವರ್ಷದಿಂದ ಕಾಯ್ತಾ ಇದ್ದಾರೆ ಜಾತಕ ಪಕ್ಷಿಗಳಾಗಿ ಯಾವತ್ತು ವರ್ಗಾವಣೆ ಆಗ್ತದೆ ಹೇಳಿ. ಅನಂತರ ಪ್ರಕಾಶ್ರು ಹೇಳಿದಾಗೆ ಈ ನಮ್ಮ ಎ ವಲಯ, ಬಿ ವಲಯ, ಸಿ ವಲಯ ಮಾಡಿದ್ರೆ ಇವತ್ತಿಗೂ ಕೂಡ ನಮ್ಮ ಎಷ್ಟೋ ಟೀಚರ್ಸ್ ಉಡುಪಿಯಿಂದ ಹಾಲಾಡಿಗೆ ಹೋಗ್ತಾ ಇದ್ದಾರೆ, ಲೇಡಿ ಟೀಚರ್ಸ್. ಇನ್ನು ಇಂಟೀರಿಯರ್ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದಾರೆ. ಹೆಜ್ಮಾಡಿಯಿಂದ ಇನ್ನೆಲ್ಲೋ ಬೈಂದೂರು ಕಡೆಗೆ ಹೋಗುವ ಟೀಚರ್ಸು ನಮ್ಮಲ್ಲಿದ್ದಾರೆ. ಹಾಗೆಯೇ ನಮ್ಮ ಕಲ್ಯಾಣಪುರದಿಂದ ನಂದಳಿಕೆ ಆ ಭಾಗಕ್ಕೆ ಹೋಗುವ ಟೀಚರ್ಸು ಇದ್ದಾರೆ. ಬೆಳಗ್ಗೆ ಬೇಗ ಏಳಬೇಕು. ಹೌದು, ಅವರ ಮಕ್ಕಳನ್ನು ಸ್ಕೂಲಿಗೆ ಕಳಿಸ್ಬೇಕು. ಹೌದು. ಹಾಗಾಗಿ ಮಹಿಳಾ ಶಿಕ್ಷಕರಿಗೆ ಸಮಸ್ಯೆ ಇದೆ. ವರ್ಗಾವಣೆಯಲ್ಲಿ ನಾನು ಹೇಳುವುದು ವಿಶೇಷವಾಗಿ ಮಹಿಳಾ ಶಿಕ್ಷಕರನ್ನು ಪರಿಗಣಿಸಬೇಕು. ಯಾಕೆಂದ್ರೆ ಎಲ್ಲವನ್ನು ನೋಡಿ, ನಾವೊಂದು ಸಿವಿಯರ್ ಡಿಸೀಸ್ ಹೇಳಿದ್ರೆ ಜಿಲ್ಲಾ ಸರ್ಜನ್ನಿಂದ ಸರ್ಟಿಫಿಕೇಟ್ ಪಡಿಬೇಕಾಗ್ತದೆ. ಅದನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅವರಿಗೆ ಪ್ರಥಮ ಆದ್ಯತೆ ಇದೆ. ಇನ್ನು ವಿಶೇಷ ಚೇತನಿಕರಿಗೆ ಆದ್ಯತೆ ಇದೆ, ವಿಡೋಸಿಗೆ ಇದೆ, ಅನ್ಮ್ಯಾರಿಡ್ ಆಗಿ ಇರ್ತಾರೆ ಅವರಿಗೆ ಇದೆ. ನಮ್ಮ ಈ ಶಿಕ್ಷಕರನ್ನು ಕೂಡ ಪರಿಗಣಿಸಬೇಕು. ಯಾಕೆಂದ್ರೆ ಎಷ್ಟು ದೂರದಿಂದ ಮಹಿಳೆ ಒಬ್ಳು ಕುಟುಂಬದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥವಳು ಮಹಿಳೆ. ಮತ್ತು ಅವಳಿಗೆ ಶಾಲೆಯಲ್ಲಿ ಕಲಿಸುವಂತಹ ಜವಾಬ್ದಾರಿ ಎಷ್ಟೇ ಇದೆಯೋ ಅಷ್ಟೇ ತನ್ನ ಮಗುವಿಗೂ ಕೂಡ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಅವರ ಸಮಸ್ಯೆಗಳನ್ನು ಕೂಡ ಸರ್ಕಾರ ಆಲಿಸಿ ಇಲ್ಲಿ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿ ಕೆಲವೊಂದು ನಮ್ಮಲ್ಲಿ 50 ವರ್ಷ 45 ವರ್ಷ ಆದ ನಂತರ ಮಹಿಳೆಯರಿಗೆ ಕೆಲವು ಆರೋಗ್ಯಕರ ಅದಕ್ಕೆ ನಾವು ಜಿಲ್ಲಾ ಸರ್ಜನ್ನಿಂದ ಪಡಿಲಿಕ್ಕೆ ಆಗುದಿಲ್ಲ, ಅದನ್ನು ನಮ್ಗೆ ಹೇಳ್ಕೊಳ್ಳಿಕ್ಕೂ ಆಗುದಿಲ್ಲ. ಆ ಶಿಕ್ಷಕರಿಗೆ ಅಂತಹ ಕೆಲವು ಅವರಿಗೆ ನೋಡಿದವರಿಗೆ ಮೈನರ್ ಇರ್ಬೋದು, ಆ ಶಿಕ್ಷಕರಿಗೆ ಅಷ್ಟು ದೂರ ಪ್ರಯಾಣ ಮಾಡಲಿಕ್ಕೆ ಬರೋದಿಲ್ಲ. ಇಂತಹ ಎಲ್ಲ ಸಮಸ್ಯೆಗಳಿರ್ತದೆ. ಇದನ್ನು ಕೂಡ ಸರ್ಕಾರ ಪರಿಗಣಿಸಬೇಕು. ಅವರಿಗೂ ಒಂದು ಸ್ವಲ್ಪ ಆದ್ಯತೆಯನ್ನು ನೀಡಬೇಕು. ಎಲ್ಲ ನಾವು 100% ಕೊಡಿ ಹೇಳೋದಿಲ್ಲ, ಅವರಿಗೊಂದು 5% ಕೊಡಬೇಕು ಅಂತ ನಮ್ಮ ಕೋರಿಕೆ. ಆದರೆ ಈ ವಿಚಾರವಾಗಿ ಸರ್ಕಾರಕ್ಕೆ ನೀವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೀರಿ ಅಂತ ಹೇಳಿದ್ರು, ಸಾಕಷ್ಟು ಕಡೆಗಳಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ, ಸಾಕಷ್ಟು ವಿಚಾರವಾಗಿ ಮನವಿಗಳನ್ನು ಸಲ್ಲಿಸಿದ್ದೇವೆ ಅಂತ ಹೇಳಿದ್ರು. ಆದರೆ ಹಂತವಾಗಿ ಸರ್ಕಾರಗಳು ಈ ಒಂದು ಮನವಿಗಳನ್ನು ಸ್ಪಂದಿಸ್ತೇವೆ ಅಂತ ಹೇಳಿ ಕೇವಲ ಭರವಸೆಗಳನ್ನು ಮಾತ್ರ ಕೊಡ್ತಾ ಇದೆಯಾ, ಅಥವಾ ಏನಾದರೂ ಒಂದು ಅಲ್ಪ ಸ್ವಲ್ಪ ಮಟ್ಟಿಗಾದರೂ ಕೂಡ ಆ ಒಂದು ಭರವಸೆಗಳನ್ನು ಈಡೇರಿಸ್ತಾ ಇದೆಯಾ ಅಂತ ಹೇಳಿ ಸರ್. ವರ್ಗಾವಣೆ ಬಗ್ಗೆ ಎಲ್ಲ ನೀವೀಗ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಸಮಸ್ಯೆಗಳ ಒಂದು ಮನವಿಗಳನ್ನು ನಮ್ಮ ಮನವಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಈಡೇರಿಸಬೇಕು ಅಂತ ನಮ್ಮ ಆಸೆ. ಈಡೇರಿಸುವ ಬಗ್ಗೆ ಯಾವುದೇ ರೀತಿಯ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅದರಿಂದ ಈ ಒಂದು ಇವತ್ತಿನ ದಿವಸ ನಡೆಸಿದಂಥ ಒಂದು ಮುಷ್ಕರ ಅಥವಾ ಧರಣಿ ಏನಿದೆ, ಇದು ಬಹುಶಃ ಸ್ವಲ್ಪ ತೀವ್ರವಾಗಿದೆ. ರಾಜ್ಯದಾದ್ಯಂತ ಶಾಲೆಗಳನ್ನು ಮುಚ್ಚಿ, ಪ್ರಥಮವಾಗಿ ಕೆಲವು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರು ಶಾಲೆಗಳನ್ನು ಬಂದ್ ಮಾಡಿ ಮುಷ್ಕರ ಮಾಡಿದ್ದು ಇವತ್ತೇ. ಹಾಗಾಗಿ ದಾಖಲೆಗಳಿರಲಿಲ್ಲ, ಬಹಳ ಕಡಿಮೆ ಇತ್ತು. ಸರ್ಕಾರಿ ನೌಕರರ ಸಂಘ ಕರೆ ಕೊಟ್ಟಾಗ ಮಾಡಿರುವಂಥ ಉದಾಹರಣೆಗಳಿದೆ. ಆದರೆ ಪ್ರಾಥಮಿಕ ಶಾಲೆ ಶಿಕ್ಷಕರೇ ಬಂದ್ ಮಾಡಿ
ಮಾಡಿರುವಂಥದ್ದು ಬಹಳ ಕಡಿಮೆ ಇದೆ. ಹಾಗಾಗಿ ಈ ಬಾರಿ ಏನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬಹುದು. ಯಾಕೆಂದ್ರೆ ನಾವೇನು ಬೇರೆ ಏನು ಕೇಳ್ತಾ ಇಲ್ಲ. ಖಂಡಿತ. ಈಗ ಯಾಕಂದ್ರೆ ಸಮಸ್ಯೆಗಳಿದೆ. ಈ ಒಂದು ಗ್ರಾಮೀಣ ಭಾಗದಲ್ಲೂ ಕೂಡ ಈ ಒಂದು ಅವಾಗ ಬಂದಿತ್ತು ನಕ್ಸಲ್ ಪೀಡಿತ ಒಂದು ಪ್ರದೇಶಗಳಲ್ಲಿ ಅವರಿಗೂ ಕೂಡ ಅಲ್ಲಿನ ಒಂದು ಹೆಣ್ಣು ಮಕ್ಕಳಿಗೆ ಆಗಿರ್ಬೋದು ಅಥವಾ ಅಲ್ಲಿನ ಯಾವುದೋ ಒಂದು ಸಮಸ್ಯೆಗಳಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಒಂದು ಶಿಕ್ಷಕರನ್ನ ನೇಮಿಸುವಂತ ಒಂದು ಪದ್ಧತಿಗಳಾಗಿರ್ಬೋದು, ಅತಿಥಿ ಶಿಕ್ಷಕರನ್ನಾಗಿ ನೇಮಿಸಿಕೊಳ್ತಕ್ಕಂಥ ಒಂದು ವಿಚಾರ ಆಗಿರ್ಬೋದು, ಕೆಲವು ವರ್ಷಗಳ ನಂತರ ಅವರನ್ನ ಶಿಕ್ಷಕರು ಅಂತ ಪರಿಗಣಿಸಿ ಅವರನ್ನ ಮೇನ್ ಶಿಕ್ಷಕರನ್ನಾಗಿ ಮಾಡುವಂತ ಒಂದು ಉದ್ದೇಶಗಳು ಕೂಡ ಸರ್ಕಾರದಿತ್ತು. ಇವೆಲ್ಲ ಒಂದು ಸಮಸ್ಯೆಗಳಿಂದಲೂ ಕೂಡ ಗ್ರಾಮೀಣ ಭಾಗದಂತ ಇರ್ತಕ್ಕಂಥ ಒಂದು ಶಿಕ್ಷಕರಿಗೆ ಸಮಸ್ಯೆಗಳು ಆಗಿದ್ದು ಇದೆ. ಇದೆಲ್ಲದರ ಬಗ್ಗೆ ಮಾತಾಡ್ತಾ ಈ ಒಂದು ಗ್ರಾಮೀಣ ಭಾಗದ ಶಿಕ್ಷಕರಿಗೆ ಯಾವ ರೀತಿಯಾದಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಗಳನ್ನು ಕೈಗೊಂಡಿದೆ ಅಂತ. ಗ್ರಾಮೀಣ ಭಾಗದ ಶಿಕ್ಷಕರಿಗೆ ಸಮಸ್ಯೆಗಳು ತುಂಬ ಇದೆ. ಯಾಕೆಂದರೆ ಈಗ ಸರ್ಕಾರ ಒಂದು ಒಳ್ಳೆ ಯೋಜನೆಯನ್ನು ಕೂಡ ಈ ಸಲ ಹಾಕಿದೆ. ಗ್ರಾಮೀಣ ಭಾಗದಲ್ಲಿರುವಂಥ ಶಿಕ್ಷಕರುಗಳು ನಗರ ಪ್ರದೇಶಗಳಿಗೆ ಹೋಗಬೇಕು ಅಥವಾ ಅವರಿಗೆ ಅನುಕೂಲವಾದ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿ ಕೂಡ ಒಂದು ಒಳ್ಳೆಯ ಆಶಯವನ್ನು ಸರ್ಕಾರ ಹೊಂದಿದೆ. ಸರ್ಕಾರ ಆಶಯ ಹೊಂದಿದೆ. ಆದರೆ ಈಗ ಗ್ರಾಮೀಣ ಭಾಗದ ಶಿಕ್ಷಕ ಅವನು ಸಿಟಿಗೆ ಬರಲಿಕ್ಕೆ ಬಹಳ ಕಷ್ಟ ಇದೆ, ಒಪ್ಪಬೇಕು. ಅವನು ಎಲ್ಲೋ ಒಂದು ಮನೆ ಕಟ್ಟಿ ಸಾಲ ಮಾಡಿ ಮನೆ ಕಟ್ಟಿ ಅಲ್ಲಿ ಸೆಟ್ಲ್ ಆಗಿರ್ತಾನೆ. ಅವನು ಮಸ್ತ್ ದೂರ ಪ್ರಯಾಣಿಸಬೇಕು, ಬಹಳ ಕಷ್ಟ. ಮತ್ತೆ ಎ ವಲಯ ಹೇಳಿದ್ರೆ ಬ್ಯಾಂಗ್ಳೂರ್ ಅಂತ ಮೆಟ್ರೋಪಾಲಿಟನ್ ಸಿಟಿ ಕೂಡ ಎ ವಲಯ, ನಮ್ಮ ಕಾಪು ಕೂಡ ಎ ವಲಯ ಹೇಳಿದ್ರೆ ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಸರ್? ಇದು ಬಹಳ ಕಷ್ಟ ಅಲ್ವಾ? ಸರ್ಕಾರ ಇದನ್ನೆಲ್ಲ ಪರಿಗಣಿಸಬೇಕಾಗ್ತದೆ. ಕಾಪುನು ಎ ವಲಯ, ಬೆಂಗಳೂರುನು ಎ ವಲಯ, ಮಂಗಳೂರನ್ನು ಎ ವಲಯ ಹೇಳಿದ್ರೆ ನಮ್ಮ ಕಾಪು ಮೊನ್ನೆ ಅಷ್ಟೇ ಪುರಸಭೆ ಆಗಿತ್ತು. ಎಲ್ಲ ಬಹಳ ಹಳ್ಳಿಗಳೇ ತುಂಬಿಕೊಂಡಿರುವಂತಹ ಪ್ರದೇಶಗಳು, ಅವರನ್ನೆಲ್ಲ ಎ ವಲಯಕ್ಕೆ ಪರಿಗಣಿಸಿದ್ರೆ ನಮ್ಮ ಟೀಚರ್ಸ್ ಈ ಎ ವಲಯದಿಂದ ಕೂತ್ಕೊಳ್ಳಿಕ್ಕಿಲ್ಲ. ಅಲ್ಲಿ ಏನಾಗಿದೆ ಹೇಳಿದ್ರೆ ಕಾಪು ಪುರಸಭೆಯಾಗಿ 3 ವರ್ಷ ಆಗುದಷ್ಟೇ. ಈಗ ಟೀಚರ್ಸ್ ಅಲ್ಲಿಂದ ಹೇಳ್ಬೇಕಂತ ಹೇಳಿದ್ರೆ ಆ ಟೀಚರ್ಸ್ 10 ವರ್ಷ ಆಯ್ತು, 7 ವರ್ಷ ಪಂಚಾಯತ್ನಲ್ಲಿದ್ರು, 3 ವರ್ಷ ಈಗ ಸೇವೆಯನ್ನು ಒಟ್ಟು ಪರಿಗಣಿಸಿದ್ದಾರೆ 10 ವರ್ಷ ಹೇಳಿ. ಈಗ ಅವ್ರು ಅಲ್ಲಿಂದ ಹೇಳ್ಬೇಕು ಸಿ ವಲಯಕ್ಕೆ ಹೋಗ್ಬೇಕು ಹೇಳಿದ್ರೆ ಇದು ಸ್ವಲ್ಪ ಕಷ್ಟ ಅಲ್ವಾ ಸರ್? ನಾನು ಅವಾಗಲೇ ಹೇಳಿದಾಗೆ ನೇರವಾಗಿ ಊಟ ಮಾಡುವಂತದ್ದಲ್ಲ, ಇದು ಪ್ರಕ್ರಿಯೆಗಳೇ ಬದಲಾಗ್ತಾ ಹೋಗುತ್ತೆ ಹಂತ ಹಂತವಾಗಿ ಅಂತ. ಅಂದ್ರೆ ಹೀಗೆ ಮಾಡುವುದಾದ್ರೆ ಈಗ ಅಲ್ಲಿ ಹೆಚ್ಚಾರಿಯವನ್ನು ನಗರ ಪರಿಹಾರ ಭತ್ಯೆ ಅಂತ ಹೇಳಿ ಕೊಡ್ತಾರೆ. ಈಗ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಹೆಚ್ಚಾರಿಯೆ ಹೆಚ್ಚು ಪ್ರಮಾಣದಲ್ಲಿದೆ. ಈಗ ಬೆಂಗಳೂರಿನಲ್ಲಿ ತುಂಬ ಹೆಚ್ಚಿನ ಪ್ರಮಾಣದ ಒಂದು ಹೆಚ್ಚಾರಿಯನ್ನು ಕೊಡ್ತಾರೆ. 20% ಇರ್ಬೋದು, 30%. ಹಾಗೆ ಈಗ ನಮಗೆಲ್ಲ ಇಲ್ಲಿ 8% ಇದೆ. ಹಾಗೆ ಕಾಪು ಮತ್ತು ಉಡುಪಿಯಲ್ಲಿ ಯಾವುದೇ ನಗರ ಪರಿಹಾರ ಭತ್ಯೆಗಳಿಲ್ಲ. ಮಂಗಳೂರಿನಲ್ಲಿದೆ, ಹಾಗೆ ಬೆಂಗಳೂರಿನಲ್ಲಿದೆ, ಬೆಳಗಾಮಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ. ಹಾಗೆ ಆ ಸಿಟಿಗಳನ್ನು ಬಿಟ್ಟರೆ ಇಲ್ಲೆಲ್ಲ ಉಡುಪಿಯಲ್ಲೂ ಅಥವಾ ಕಾಪುನಲ್ಲೋ ಕಾರ್ಕಳದಲ್ಲೋ ಕುಂದಾಪುರದಲ್ಲೋ ಯಾವುದೇ ನಗರ ಪರಿಹಾರ ಭತ್ಯೆಗಳು ಸಿಗುವುದಿಲ್ಲ. ಅದನ್ನು ಪರಿಗಣಿಸಿ ಅವರು ಎ ವಲಯ ಬಿ ವಲಯ ಮಾಡ್ಬೋದಿತ್ತು ಅನಿಸ್ತದೆ. ಎಸ್, ಏನು ಅಂತಂದ್ರೆ ಒಂದು ಕರ್ನಾಟಕದಲ್ಲಿ 30 ಜಿಲ್ಲೆಗಳಿದ್ರೆ ಆ ಒಂದು ಜಿಲ್ಲೆಗಳು ಯಾದಗಿರಿಯವರು ಮತ್ತೆಲ್ಲೋ ಬರ್ತಾರೆ, ಶಿವಮೊಗ್ಗಕ್ಕೆ ಬರ್ತಾರೆ, ಶಿವಮೊಗ್ಗದವರು ಮತ್ತೆಲ್ಲೋ ಮಂಗಳೂರಿಗೆ ದಕ್ಷಿಣ ಕನ್ನಡಕ್ಕೆ ಬರ್ತಾರೆ, ಮತ್ತೆ ಇಲ್ಲಿಯವರು ಮತ್ತೆಲ್ಲೋ ಕಡೆ ಹೋಗ್ತಾರೆ. ಅಂತ ಒಂದು ಸಮಸ್ಯೆಗಳಿಗಿಂತ ಯಾದಗಿರಿಯಲ್ಲಿರ್ತಕ್ಕಂಥ ಒಂದು ಶಿಕ್ಷಕರು ಯಾದಗಿರಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆಗಳಿಗೆ ಶಿಕ್ಷಕರಾಗೋದು, ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಒಂದು ಶಿಕ್ಷಕರು ದಕ್ಷಿಣ ಕನ್ನಡದ ಭಾಗದಲ್ಲೇ ಶಿಕ್ಷಕರಾಗೋದು, ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಶಿಕ್ಷಕರು ಇದೇ ಭಾಗದಲ್ಲಿ ಶಿಕ್ಷಕರಾದ್ರೆ ಅಲ್ಲಿನ ಒಂದು ಮಕ್ಕಳ ಮತ್ತೆ ಶಿಕ್ಷಕರ ನಡುವಿನ ಬಾಂಧವ್ಯ ಕೂಡ ಚೆನ್ನಾಗಿರುತ್ತೆ. ಆ ಒಂದು ಪ್ರಾಥಮಿಕ ಶಾಲೆ ಕೂಡ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿಯಲ್ಲೂ ಕೂಡ ಸರ್ಕಾರ ಯೋಚನೆಗಳನ್ನ ಮಾಡಬಹುದಿತ್ತಲ್ವ ಸರ್ ಅಂತ. ಅಲ್ಲ, ಮೊದಲು DLRC ಅಂತ ಇರುವಾಗ ಡಿಸ್ಟ್ರಿಕ್ಟ್ ಲೆವೆಲ್ ರೆಕ್ರೂಟ್ಮೆಂಟ್ ಕಮಿಟಿ ಅಂತ ಇತ್ತು. ಆ ಸಂದರ್ಭದಲ್ಲಿ ರಾಜ್ಯದ ಯಾವುದೇ ಜಿಲ್ಲೆಯವರು ಇನ್ನೊಂದು ಜಿಲ್ಲೆಗೆ ಹೋಗ್ಬೋದಿತ್ತು, ನಂತರ ವರ್ಗಾವಣೆಯಾಗಿ ಬರುವಂಥ ಅವಕಾಶಗಳಿತ್ತು. ಈಗ ಏನಾಗಿದೆ ಅಂದರೆ 20% ಹುದ್ದೆಗಳು ಖಾಲಿ ಇರುವಂಥ ಜಿಲ್ಲೆಗಳಿಂದ ವರ್ಗಾವಣೆಯನ್ನೇ ಕೊಡುವುದಿಲ್ಲ. ಈಗ ಸಾಮಾನ್ಯ ಉತ್ತರ ಕರ್ನಾಟಕದ ಜಿಲ್ಲೆಗಳು ಯಾದಗಿರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಅಲ್ಲೆಲ್ಲ 20% ಆ ಹುದ್ದೆಗಳು ಖಾಲಿ ಇದ್ದದಿದ್ದರೆ ಅಲ್ಲಿರುವಂಥ ನಮ್ಮ ಉಡುಪಿ ಜಿಲ್ಲೆಯವರು ಇರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಯವರು ಇರ್ಬೋದು ಅಥವಾ ಮಡಿಕೇರಿಯವರು ಇರ್ಬೋದು, ಅವರಿಗೆ ಈ ಜಿಲ್ಲೆಗಳಿಗೆ ಬರಲಿಕ್ಕೆ ಆಗೋದಿಲ್ಲ. ಇದು ಸಮಸ್ಯೆ ಆಗಿದೆ. ಒಂದು ಸಲ ಆಯಾ ಜಿಲ್ಲೆಯವರಿಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಕೊಟ್ಟು ನೀವು ಹೇಳಿದ ಹಾಗೆ ಅದೇ ಜಿಲ್ಲೆಯವರನ್ನು ನೇಮಕ ಮಾಡ್ಕೊಳ್ಬಹುದಾಗಿತ್ತು. ಅವಾಗ ಅವರಿಗೂ ಕೂಡ ಅದೇ ಊರಿನಲ್ಲಿ ಇದ್ದಾಗ ಆಗ್ತದೆ. ಅದೇ ರೀತಿಯಲ್ಲಿ ಅಲ್ಲಿನ ಮಕ್ಕಳ ಜೊತೆಗಿನ ಒಂದು ಬಾಂಧವ್ಯ ಕೂಡ ಚೆನ್ನಾಗಿರುತ್ತೆ. ಅದೇ ವಾತಾವರಣದಲ್ಲಿ ಅದೇ ಭಾಷೆಯಿಂದ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದಾಗ ಈ ಒಂದು ಮಾತನಾಡುವಂತ ಒಂದು ಶೈಲಿಗಳು ಏರಿಳಿತ ಆಗುತ್ತೆ. ಸರಿಯಾಗಿ ಮಕ್ಕಳಿಗೆ ಅರ್ಥ ಮಾಡಿಸಿ ಪಾಠ ಮಾಡೋದು ಕೂಡ ಅಲ್ಲಿನ ಒಂದು ಶಿಕ್ಷಕರಿಗೆ ಕಷ್ಟ ಆಗುತ್ತೆ. ಇದು ಸರ್ವೇ ಸಾಮಾನ್ಯ, ಅನಿವಾರ್ಯ ಕೂಡ ಹೌದು. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿನ ಒಂದು ಜಿಲ್ಲೆಗಳನ್ನ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿನ ಒಂದು ಮಾತಾಡುವಂತ ಒಂದು ಶೈಲಿಯು ಕೂಡ ವೈವಿಧ್ಯವಾಗಿರೋದಿಲ್ಲ. ಅಲ್ಲಿನೇ ಸಂಸ್ಕೃತಿ ಅದೇ ಇದು ಬಂದಾಗ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾರೆ ಅನ್ನುವಂಥ ಒಂದು ವಿಚಾರ ಅಂತ.
ಆ ಕುರಿತಾಗಿ ಕೂಡ ಸರ್ಕಾರ ಯೋಚನೆಯನ್ನು ಮಾಡಬಹುದಾಗಿತ್ತು. ಸುಮ್ಮನೆ ಬೇರೆ ಬೇರೆ ನಿಯಮಾವಳಿಗಳನ್ನ ಹೇರುವಂತ ಒಂದು ಮುಖಾಂತರವಾಗಿ ಶಿಕ್ಷಕರಿಗೆ ಸಮಸ್ಯೆಗಳಾಗ್ತಾ ಇದೆ, ಮಕ್ಕಳಿಗೂ ಕೂಡ ಸಮಸ್ಯೆಗಳಾಗ್ತಾ ಇದೆ. ಖಂಡಿತ. ಈಗ ಶಿಕ್ಷಣದಲ್ಲಿ ಶಿಕ್ಷಕರು ಮುಖ್ಯ ಪಾತ್ರ ವಹಿಸ್ತಾರೆ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು. ಆ ಶಿಕ್ಷಕ ಕೂಡ ಅವನ ಮನಸ್ಥಿತಿ ಕೂಡ ಸರಿಯಾಗಿ ಇರಬೇಕು. ಅವನು ಕೂಡ ಸಂತೋಷವಾಗಿದ್ದುಕೊಂಡು ಅವನ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಅವನಿಗೆ ಪಾಠ ಪ್ರವಚನ ಮಾಡಲಿಕ್ಕೆ ಅನುಕೂಲ ಆಗುವಂಥದ್ದು. ಆದ ಕಾರಣ ಅವನನ್ನು ಏನು ಅವನ ವಲಯ ಅಂತ ಇರ್ತದೆ. ಈಗ ನಾನು ಉಡುಪಿ ಜಿಲ್ಲೆ ಹೇಳಿದ್ರೆ, ನಾನು ಕಾಪುವಿನಿಂದ ಬೈಂದೂರಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ನಾನು ನನ್ನ ಉಡುಪಿ ವಲಯದ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಕಲ್ಪಿಸಬೇಕು. ಆ ನಂತರ ನಾನು ಇಚ್ಛಿಸಿದಲ್ಲಿ ನನ್ನ ವಲಯದಿಂದ ಹೊರಗೆ ಹೋಗ್ಬೋದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕಾಗ್ತದೆ. ನಮ್ಮ ಬೇಡಿಕೆ ಕೂಡ ಅದೇ, ಏನು ವರ್ಗಾವಣೆಯ ಪ್ರಮಾಣ ಇದೆ ಅದನ್ನು ಸ್ವಲ್ಪ ಹೆಚ್ಚಿಸಬೇಕು. ಆಮೇಲೆ ಇಂಥ ಅವಕಾಶಗಳನ್ನು ಕಲ್ಪಿಸಬೇಕು ಹೇಳಿ. ಬರೇ ಸರ್ಕಾರಿ ನೌಕರರಾಗಿದ್ರೆ ಅಥವಾ ಇದು ನಾನು ಹೇಳಿದ್ದಲ್ಲ, ಏನು ರಿಸರ್ವೇಶನ್ ಇದೆ ಅವರನ್ನೇ ಬಿಟ್ಟು ಉಳಿದ ಶಿಕ್ಷಕರ ಕಡೆಗೂ ಗಮನ ಕೊಡಬೇಕು ಸರ್ಕಾರ. ಅವರಿಗೂ ಸ್ವಲ್ಪ ಪರ್ಸೆಂಟೇಜ್, ಪ್ರಕಾಶ್ ಹೇಳಿದಾಗೆ ಯಾವಾಗಲೂ ಅಲ್ಲ, ಒನ್ಸ್ ಆರ್ ಟ್ವೈಸ್ ಇನ್ ಅವರ್ ಸರ್ವಿಸ್ ಒಂದು ಸಲ ಅವಕಾಶ ಕೊಡಬೇಕು ಅದಕ್ಕೆ. ಯಾಕಂದರೆ ನಮ್ಮಲ್ಲಿ ಎಷ್ಟೋ ಟೀಚರ್ಸ್ ಹೇಳ್ಕೊಳ್ಳಿಕ್ಕೂ ಬರೋದಿಲ್ಲ, ತುಂಬ ಚಿಂತೆ ಮಾಡ್ತಾ ಇದ್ದಾರೆ. ಸರಿ, ಈಗ ನೀವು ಪ್ರತಿಭಟನೆಗಳನ್ನ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನೆಲ್ಲ ಗಮನಿಸ್ತಾ ಹೋದ್ರೆ ಎಷ್ಟೋ ಕಡೆಗಳಲ್ಲಿ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚಿದ್ದಾರೆ. ಅಂತಂದ್ರೆ ಮಕ್ಕಳಿಲ್ಲ, ಬೇರೆ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹೋಗಿ ಕೇವಲ 2-3 ಜನ ಮಕ್ಕಳಿರ್ತಕ್ಕಂಥದ್ದು, ನಾವು ಹೇಗೆ ಪಾಠ ಮಾಡೋದು, ನಾವು ಹೇಗೆ ಶಾಲೆಯನ್ನು ನಡೆಸೋದು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಪ್ರಶ್ನೆಯನ್ನು ಎತ್ತಿದ್ರು, ಧ್ವನಿಯನ್ನು ಎತ್ತಿದ್ರು. ಎಷ್ಟೋ ಕಡೆಗಳಲ್ಲಿ ಪ್ರಾಥಮಿಕ ಶಾಲೆಗಳನ್ನ ಬಂದ್ ಮಾಡಿ ಬೇರೆ ಬೇರೆ ಶಾಲೆಗಳಿಗೆ ಕಳಿಸಿರ್ತಕ್ಕಂಥ ಒಂದು ಉದಾಹರಣೆಗಳು ಸಾಕಷ್ಟಿದೆ. ಈ ವಿಚಾರಕ್ಕೆ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಅಭಿಪ್ರಾಯಗಳಿದೆ ಅಂತ? ಒಂದು ಜನವಸತಿ ಪ್ರದೇಶದಲ್ಲಿ ಒಂದು 10 ಮಕ್ಕಳಿದ್ರೆ ಅಲ್ಲೊಂದು ಶಾಲೆ ತೆರಿಬಹುದು. 10 ಮಕ್ಕಳಿದ್ರೆ ಒಬ್ಬ ಶಿಕ್ಷಕರನ್ನು ಅಲ್ಲಿ ಕೊಡ್ಲಿಕ್ಕಾಗ್ತದೆ. 10ಕ್ಕಿಂತ ಹೆಚ್ಚಿದ್ದಲ್ಲಿ ಇನ್ನೊಬ್ಬ ಶಿಕ್ಷಕರನ್ನು ಕೊಡುವಂಥದ್ದು. ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಹೆಸರು ಹೇಳಿ ಸರ್, ಹೇಳಿ. ನಾವು ಸರ್ಕಾರಿ ಶಾಲೆಗಳ ಬಗ್ಗೆ, ಅದೇ ರೀತಿಯಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಮಸ್ಯೆಗಳು, ಅದೇ ರೀತಿಯಲ್ಲಿ ಮಕ್ಕಳ ಸಮಸ್ಯೆಗಳು, ಪ್ರಾಥಮಿಕ ಶಾಲೆಗಳ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಒಂದು ಅಭಿಪ್ರಾಯ ಸರ್? ನಂಬರ್ 1, ನೀವು ಮಕ್ಕಳ ಸಮಸ್ಯೆ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಿಮಗೆ ನಿಜವಾಗಿ ಟೀಚರ್ಸ್ಗೆ ಆಗ್ಲಿ, ಉಪಾಧ್ಯಾಯರಿಗೆ ಎಲ್ಲರಿಗೂ ಅನ್ನದಾತ ಮಕ್ಕಳು. ನಿಜವಾಗಿ ಆ ಮಕ್ಕಳು ಶಾಲೆಗೆ ಬಾರದಿದ್ರೆ ಅಥವಾ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಅದು ಇದಂತೇಳಿ ಎಲ್ಲ ಹೊಂದಿಕೊಂಡು ಹೋದ್ರೆ ಯಾರೋ ವರ್ಗಾವಣೆ ಇಲ್ಲ, ಏನೂ ಇಲ್ಲ. ಒಂದು ಸರ್ಕಾರ ಮಾಡುವ ದೊಡ್ಡ ತಪ್ಪಂತ ಹೇಳಿದ್ರೆ, ಈ ವರ್ಗಾವಣೆಯನ್ನು ಜೂನ್ ಜುಲೈಯಲ್ಲಿ ಇಟ್ಟು ಇವರು ಧರಣಿ ಮಾಡುವುದು, ಮಕ್ಕಳಿಗೆ ಶಾಲೆ ಶುರು ಆಗುವುದು, ಮತ್ತೆ ಪರೀಕ್ಷೆ ಟೈಮ್ ಆಗುವಾಗ ಟೀಚರ್ ಇರ್ಲಿಲ್ಲ, ಪಾಠ ಇಲ್ಲ. ಈಗ ಮುಂಚಿನ ಹಾಗೆ ಫೇಲ್ ಮಾಡಬಾರ್ದಂತ ಇಲ್ಲ, ಅದು ದೊಡ್ಡ ತಪ್ಪಾಗಿತ್ತು. ಫೇಲ್ ಮಾಡಬಾರ್ದಂತ ಹೇಳಿ ಮಗುವಿನ ತಲೆಯನ್ನು ಹಿಡಿದಿಟ್ಟಾಗ ಆಗಿತ್ತು. ಅದೊಂದು ಒಳ್ಳೇದಾಯ್ತು. ಫೈಲ್ ಆದ್ರೆ ಫೈಲ್ ಮಾಡ್ಲೇಬೇಕು. ಹಾಗಿರುವಾಗ ಇವರ ಪ್ರಯೋಜನಕ್ಕೆ ಧರಣಿ ಮಾಡ್ಲೇಬೇಕು. ಇದನ್ನೆಲ್ಲ ಏಪ್ರಿಲ್ ರಜೆಯಲ್ಲಿ ಎಲ್ಲಾ ಸರ್ ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹಾಕ್ಬೇಕು, ಯಾರನ್ನು ಎಲ್ಲಿಗೆ ಹಾಕ್ಬೇಕು ಅಂತ ಹೇಳಿ ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ರಜೆ ಇರುವುದಿಲ್ಲ ಅಲ್ಲ, ಶಾಲೆಗೆ ಮಾತ್ರ ಅಲ್ವಾ? ಯಾಕೆ ಆ ಟೈಮ್ ನಲ್ಲಿ ಮಾಡುದಿಲ್ಲ? ಮಳೆ ಏಪ್ರಿಲ್ ನಲ್ಲಿ ನೀರಿಗಾಗಿ ಬಾವಿ ಅಗಿಯುವುದು, ಮಳೆಗಾಲ ಸೆಪ್ಟೆಂಬರ್ ನಲ್ಲಿ ಚರಂಡಿಯ ಕಸ ತೆಗೆಯುವುದು, ಇದೇ ರೀತಿಯಲ್ಲಿ ಇದಾಗಿದೆ. ಯಾಕೆ ನಮ್ಮ ಎಲ್ಲಾ ಕೆಲಸಗಳು ಆಯಾ ಟೈಮ್ ನಲ್ಲಿ ಆಗುದಿಲ್ಲ? ನಿಜವಾಗಿ ಈಗ ಏಪ್ರಿಲ್ ಮೇಯಲ್ಲಿ ವರ್ಗಾವಣೆಯ ಕೆಲಸ ಸುಸೂತ್ರವಾಗಿ ಆದ್ರೆ ಎಲ್ಲಿ ದೂರ ಇರ್ಲಿ, ಕಷ್ಟ ಇರ್ಲಿ, ಎಲ್ಲವನ್ನ ಅವರು ಮರ್ತು ಬಿಡ್ತಾರೆ. ಹೇಗೋ 1 ವರ್ಷ 2 ವರ್ಷ ಮಾಡುವ ಮತ್ತೆ ನೋಡುವ ಅಂತ. ಶಾಲೆಗೆ ಹೋಗ್ಲಿಕ್ಕೂ ಇಲ್ಲ, ಎಲ್ಲಿಂದ ಟ್ರಾನ್ಸ್ಫರ್ ಎಲ್ಲಿಗೆ ಬರ್ತದೆ ಅಂತ ಹೇಳಲಿಕ್ಕೂ ಇಲ್ಲ. ಅವರಿಗೂ ಟೆನ್ಷನ್. ಹೌದು ಅಲ್ಲ ಅಂತ ಹೇಳುದಲ್ಲ, ಇದೆಲ್ಲ ಟೆನ್ಷನ್ ಅನ್ನು ರಜೆಯಲ್ಲಿ ಕ್ಲೀನ್ ಮಾಡಿಬಿಟ್ರೆ ಅವರು ಎಲ್ಲಿಯಾದ್ರೂ ಅವರಿಗೆ ಹೋಗ್ಲೇಬೇಕಾಗಿ ಬಂದ ಅಲ್ಲಿ ಮನೆ ಶಿಫ್ಟ್ ಮಾಡಿ ಮಕ್ಕಳಿಗೆ ಅಲ್ಲಿ ಸೇರಿಸಿಯಾ ಏನಾದ್ರೂ ಮಾಡ್ತಾರಲ್ಲ. ಅವ್ರು ಅವಾಗ್ಲೇ ಹೇಳ್ದಾಗೆ ಸರ್, ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. ನಾನು ಅವಾಗ್ಲೇ ಹೇಳ್ದಾಗೆ ಜೂನ್ 30ರಂತ ಸಂದರ್ಭದಲ್ಲೇ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ, ಇಲ್ಲದೇ ಇದ್ರೆ ನಮ್ಮ ಒಂದು ಬೇಡಿಕೆಗಳು ಇಂತಷ್ಟಿದೆ ಅನ್ನುವಂತ ಒಂದು ವಿಚಾರವಾಗಿ ಸಿಎಂ ಅವರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ರು. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆಯನ್ನ ಕೊಡ್ಲಿಲ್ಲ. ಮೇ 30ನೇ ತಾರೀಕಿನ ಏನಂತ ಮುಂದೆ ಗೊತ್ತಿರ್ತದೆ. ಆದ್ರೂ ಮೌಲ್ಯಮಾಪನಕ್ಕೆ ಸ್ಟ್ರೈಕ್ ಮಾಡೋದು ಯಾವಾಗ? ಮೌಲ್ಯಮಾಪನ ಪ್ರಾರಂಭ ಆದ್ಮೇಲೆ. ಯಾಕೆ ಅವ್ರಿಗೆ ನಾವು ಇಷ್ಟ ಆದ್ರೆ ಎಕ್ಸಾಮಿನ ಮುಂಚೆ ಹೇಳಿ, ಇಷ್ಟ ಅದಕ್ಕಿಂತ ಮುಂಚೆ ನಾವು ಹೋಗುದಿಲ್ಲ. ಇದೆಲ್ಲ ಯಾಕೆ ಕಡಾಕಡಿಯಾಗಿ? ನಮ್ಗೆ ಬೇಕು, ಹೌದು, ನಮ್ಮ ಸರ್ಕಾರ ಹೌದು, ಅವ್ರು ಏನೇನು ಮಾಡೋದಕ್ಕಿಂತ ನಾವು ಕಡಾಕಡಿಯಾಗಿ ತಗೊಳ್ಬೇಕು.
ಬರೇ ಒಂದು ದಿವಸ ಧರಣಿ ಮಾಡಿದ್ರೆ ಗೊತ್ತುಂಟು ಅವರಿಗೆ ಏನಾಗುದಿಲ್ಲ, ಮಕ್ಕಳಿಗೆ ನಷ್ಟ ಆಗ್ತದೆ. ಅದು ಬಿಡಿ, ಅವರ ಮಕ್ಕಳು ಇಲ್ಲ ಅಲ್ಲಿ, ಖಂಡಿತ ಅವರ ಮಕ್ಕಳು ಇಲ್ಲ. ಹೀಗಿರುವಾಗ ಅದನ್ನು ಕ್ಯಾರೆ ಮಾಡುದಿಲ್ಲ ಈ ಡಿಪಾರ್ಟ್ಮೆಂಟ್ ಆಗ್ಲಿ ಯಾರೇ ಆಗ್ಲಿ. ಧರಣಿ ಎಂಬ ಶಬ್ದವನ್ನು ಕ್ಯಾರ್ ಮಾಡಿದ್ರೆ ನಾವು ಎಲ್ಲಿಯೇ ಮುಟ್ತೀವಿ. ಹಾಗಾದ್ರೆ ಈ ಒಂದು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬಹುದು ಸರ್, ನಿಮ್ಮ ಒಂದು ಅಭಿಪ್ರಾಯ? ಅದೇ ಇದೆ ನಾನು ಹೇಳಿದಲ್ಲ, ನಮ್ಗೆ ಬೇಕಾದನ್ನು ನಾವು ನಮ್ಮ ಟೈಮಿನಲ್ಲಿ ಕೇಳಿ ಪಡೆದುಕೊಳ್ಳುವುದೇ ಸರಿಯಾದ ಇದು. ಖಂಡಿತ. ಎಸ್, ಧನ್ಯವಾದಗಳು ಸರ್. ಎಸ್, ಈ ವಿಚಾರವಾಗಿ ಕೂಡ ಮಾತಾಡಲೇಬೇಕಾಗತ್ತೆ. ಯಾಕೆಂತಂದ್ರೆ ಅವರು ಹೇಳಿದಾಗೆ ಸಮಸ್ಯೆಗಳು ಮಕ್ಕಳಿಗೆ ಆಗುತ್ತೆ. ಈ ಒಂದು ವರ್ಗಾವಣೆ ಪ್ರಕ್ರಿಯೆಗಳಾಗಿರ್ಬೋದು, ಈ ಎಲ್ಲ ಒಂದು ಸಮಸ್ಯೆಗಳ ಬಗ್ಗೆ ಕೂಡ ಮಾತಾಡ್ತೇನೆ ಒಂದು ವಿರಾಮದ ನಂತರ. ಎಸ್, ಈಗಾಗಲೇ ನೋಡ್ತಾ ಇರುವ ಹಾಗೆ ಸಮಸ್ಯೆಗಳು ಕೂಡ ಸಾಕಷ್ಟಿದೆ, ಮಕ್ಕಳಿಗೆ ಸಮಸ್ಯೆಗಳಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಈ ಒಂದು ಸಮಸ್ಯೆಗಳ ಬಗ್ಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಮಸ್ಯೆಗಳು, ಮಕ್ಕಳ ಸಮಸ್ಯೆಗಳು ಮತ್ತು ಸರ್ಕಾರದ ನೀತಿ ನಿಯಮಗಳು, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್, ಈಗಾಗಲೇ ಅವರು ಹೇಳಿದ ಹಾಗೆ ಇಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರ ಮಕ್ಕಳು ಯಾರು ಕೂಡ ಇಲ್ಲ, ಆದ್ರಿಂದ ಅವರಿಗೆ ಅವರ ಸಮಸ್ಯೆಗಳು ಗೊತ್ತಾಗೋದಿಲ್ಲ. ಅದಕ್ಕೆ ಅವರು ಶಾಲೆಯನ್ನು ಮುಚ್ಚಿ ಪ್ರತಿಭಟನೆಯನ್ನು ಮಾಡ್ತಾರೆ, ಧರಣಿ ಇಳಿತಾರೆ, ಸಮಸ್ಯೆಗಳ ವಿರುದ್ಧವಾಗಿ ಸರ್ಕಾರದ ಮುಂದೆ ಮನವಿಯನ್ನು ಮಾಡ್ತಾರೆ. ಆದರೆ ಇವತ್ತು ಒಂದು ದಿನ ಸ್ಕೂಲ್ ಹೋಗಿದೆ, ಆದರೆ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಇಲ್ಲ, ಶಿಕ್ಷಕರಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಮಸ್ಯೆಗಳಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ಏಪ್ರಿಲ್ ಮೇ ರಜದಲ್ಲೇ ಮಾಡ್ಕೊಳ್ಬೇಕಾಗಿತ್ತು ಇಂಥ ಒಂದು ಪ್ರತಿಭಟನೆಗಳೆಲ್ಲವನ್ನು ಅನ್ನುವಂಥ ಒಂದು ವಿಚಾರ. ಹಾಗಾದರೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರ ಮಕ್ಕಳು ಇಲ್ವಾ, ಪಾಠ ಯಾರು ಕಲಿತಾ ಇಲ್ವಾ ಅನ್ನುವಂಥ ಒಂದು ವಿಚಾರ. ನಾವು ಈ ಒಂದು ವಿಚಾರವನ್ನು ಅಷ್ಟಾಗಿ ಒಪ್ಪುವುದಿಲ್ಲ. ಯಾಕೆಂದರೆ ಇವತ್ತು ಸರ್ಕಾರಿ ಶಾಲೆಯ ಶಿಕ್ಷಕರ ಮಕ್ಕಳು ಅಥವಾ ನೌಕರರ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಎಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಬರಬೇಕು ಅಂತ ಹೇಳಿ ಒಂದು ಕಾನೂನನ್ನು ಸರ್ಕಾರ ಮಾಡಿದರೆ ಸರಿ ಆಗ್ತದೆ. ಯಾಕೆಂದರೆ ನನ್ನ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಕಲ್ತಿದ್ದಾರೆ, ಸರ್ಕಾರಿ ಶಾಲೆಯಲ್ಲೇ ಕಲಿತು ಈಗ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೆಲವು ಶಿಕ್ಷಕರ ಮಕ್ಕಳು ಹೋಗ್ತಾ ಇರ್ಬೋದು, ಕೆಲವರು ಅವರವರ ಐಚ್ಛಿಕ ವಿಚಾರ, ಅದರಿಂದ ಅದರ ಬಗ್ಗೆ ನಾವು ಒತ್ತಾಯಿಸ್ಲಿಕ್ಕೆ ಆಗೋದಿಲ್ಲ. ಸರ್ಕಾರವೇ ಒಂದು ಕಾನೂನನ್ನು ತರಲಿ. ಅದಲ್ಲದೆ ವರ್ಗಾವಣೆಯ ಬಗ್ಗೆ ಬಹಳ ಕಾಳಜಿಯಿಂದ ಹೇಳಿದರು ಆ ಪೋಷಕರು. ವರ್ಗಾವಣೆಯನ್ನು ಕಳೆದ ವರ್ಷ ವಿಧಾನಸಭಾ ಚುನಾವಣೆ, ಈ ವರ್ಷ ಲೋಕಸಭಾ ಚುನಾವಣೆ, ನೀತಿ ಸಂಹಿತೆ ಇದ್ದದ್ರಿಂದ ರಜೆಯಲ್ಲಿ ಮಾಡಲಿಲ್ಲ. ಪ್ರತಿ ವರ್ಷ ರಜೆಯಲ್ಲಿ ನಡೀತದೆ. ಹಾಗಾಗಿ ಈ ವರ್ಷ ಮಧ್ಯದಲ್ಲಿ ಮಾಡುವಂಥ ಪರಿಸ್ಥಿತಿ ಬಂದಿದೆ, ಶಿಕ್ಷಕರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ. ಹಾಗೆ ಶಿಕ್ಷಕರು ಬೀದಿಗಿಳಿದದ್ದು ಯಾಕೆ ಅಂದರೆ, ನಾವು ಮೇ 30ಕ್ಕೆ ಒಂದು ನೋಟಿಸ್ ಮಾಡಿದ್ದೇವೆ ಸರ್ಕಾರಕ್ಕೆ, ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದಿದ್ದರೆ ನಾವು ಬೀದಿಗಿಳಿಬೇಕಾಗ್ತದೆ ಅಂತ ಹೇಳಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಸರ್ಕಾರಕ್ಕೂ ಶಿಕ್ಷಕರ ಬಗ್ಗೆ, ಮಕ್ಕಳ ಬಗ್ಗೆ ಕಾಳಜಿ ಇರಬೇಕಿತ್ತು, ಖಂಡಿತ ಇರಬೇಕಿತ್ತು. ಆದ್ದರಿಂದ ನಾವು ಇವತ್ತು ಅನಿವಾರ್ಯವಾಗಿ ನಾವು ಯಾಕೆ ಇಳಿದಿದ್ದೇವೆ, ನಮ್ಮ ಬಹಳ ಪ್ರಮುಖವಾದಂಥ ಬೇಡಿಕೆಗಳಿದೆ, ಅವು ಈಡೇರಬೇಕು. ಈಡೇರಲಿಲ್ಲ ಆದರೆ ನಾವು ಸುಮ್ಮನೆ ನಮ್ಮ ಜೀವನವನ್ನು ನಾವು ನರಕ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ವೇತನ ಆಯೋಗದಲ್ಲಿ, 6ನೇ ವೇತನ ಆಯೋಗದಲ್ಲಿ INS ಪ್ರಸಾದ್ರವರು ಕೊಟ್ಟಂಥ ವರದಿಯ 2ನೇ ವರದಿಯಲ್ಲಿ ಶಿಫಾರಸು ಮಾಡಿದ್ದಾರೆ. ಏನಂದರೆ, ಇವತ್ತು ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಒಂದು 10 ವರ್ಷಕ್ಕೋ 15 ವರ್ಷದ ಒಳಗೋ ಅವರಿಗೆ ಬಡ್ತಿ ಬಂದಿರ್ತದೆ. ಬಡ್ತಿ ಬಂದು ಮುಖ್ಯೋಪಾಧ್ಯಾಯರಾಗಿರ್ತಾರೆ. ಕೇವಲ ಒಂದು ಇಂಕ್ರಿಮೆಂಟನ್ನು ಕೊಟ್ಟಿದ್ದಾರೆ. ನಂತರ ಅವರಿಗೆ ಯಾವ ಇಂಕ್ರಿಮೆಂಟ್ಗಳು ಕೂಡ ಇಲ್ಲ. ಸಹಶಿಕ್ಷಕರಾದವರಿಗೆ 15 ವರ್ಷಕ್ಕೊಂದು ಇಂಕ್ರಿಮೆಂಟ್ ಸಿಕ್ಕಿರ್ತದೆ, 20ಕ್ಕೊಂದು, 25ಕ್ಕೊಂದು, 30 ವರ್ಷಕ್ಕೊಂದೊಂದು ಇಂಕ್ರಿಮೆಂಟ್ ಸಿಗ್ತಾ ಹೋಗ್ತದೆ, ಕಾಲಮಿತಿ ಬಡ್ತಿ ಅಂತ ಹೇಳಿ. ಇಲ್ಲಿ ಮುಖ್ಯೋಪಾಧ್ಯಾಯನಾಗಿ ಅಲ್ಲಿ ನೇಮಕ ಆಗಿಬಿಟ್ರೆ, ಪ್ರಮೋಷನ್ ಕೊಟ್ಬಿಟ್ರೆ ಅವರಿಗೆ 10 ವರ್ಷದ್ದೂ ಇಲ್ಲ, 15 ಇಲ್ಲ, 20 ಇಲ್ಲ, 25 ಇಲ್ಲ, 30 ಇಲ್ಲ. ಆಗ ಒಬ್ಬ ಸಹಶಿಕ್ಷಕನಿಗಿಂತಲೂ ಕಡಿಮೆ ವೇತನವನ್ನು ಮುಖ್ಯೋಪಾಧ್ಯಾಯ ಪಡಿಬೇಕಾಗಿದೆ. ಮುಖ್ಯೋಪಾಧ್ಯಾಯ ಎಲ್ಲ ಕೆಲಸ P1 ಇಂದ ಹಿಡಿದು ಪ್ರಿನ್ಸಿಪಾಲ್ ಅವರಿಗೆ ಕೆಲಸವನ್ನು ಮಾಡಬೇಕು. ರಜಾ ವೇಳೆಯಲ್ಲಿ ಕೂತ್ಕೊಂಡು ಗ್ರಾಮೀಣ ಸರ್ಟಿಫಿಕೇಟು, ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೊಡಬೇಕು ಹಳೆ ವಿದ್ಯಾರ್ಥಿಗಳಿಗೆ ಅಥವಾ ಊರಿನವರು ಬಂದವರಿಗೆಲ್ಲ ಸೇವೆಯನ್ನು ಮಾಡ್ತಾ ಇರಬೇಕು. ಆದರೆ ಅವರಿಗೊಂದು EL ಸೌಲಭ್ಯ ಇಲ್ಲ. ಹೈಸ್ಕೂಲು ಮುಖ್ಯೋಪಾಧ್ಯಾಯರಿಗೆ EL ಸೌಲಭ್ಯ ಇದೆ. ನಮಗೆ ಕೇವಲ 10 ELಗಳನ್ನು ಕೊಡ್ತಾರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಮುಖ್ಯೋಪಾಧ್ಯಾಯರಿಗೂ. ಆದರೆ ಹೈಸ್ಕೂಲಿನ
ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಿಗೆ 30 ELಗಳನ್ನು ಕೊಡ್ತಾರೆ. ಅಲ್ಲಿ ಒಬ್ಬ ಕ್ಲರ್ಕ್ ಕೂಡ ಇದ್ದಾರೆ. ನಮಗೆ ಒಬ್ಬ ಕ್ಲರ್ಕ್ ಇಲ್ಲ, ಒಬ್ಬ ಡಿ ದರ್ಜೆ ನೌಕರ ಇಲ್ಲ. ಹಾಗಾಗಿ INS ಪ್ರಸಾದ್ ರವರು ಇಲ್ಲಿ ಶಿಫಾರಸು ಮಾಡಿದ್ದಾರೆ, ಮುಖ್ಯ ಗುರುಗಳಿಗೆ ಅನ್ಯಾಯವಾಗಿದೆ, ಅವರಿಗೆ 10, 15, 20, 25, 30 ವರ್ಷಗಳ ಕಾಲಮಿತಿ ಬಡ್ತಿಗಳನ್ನು ಕೊಡಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಶಿಫಾರಸು ಮಾಡಿಯೂ ಕೊಡದೇ ಇರೋದ್ರಿಂದ ನಾವು ಒತ್ತಾಯಪೂರ್ವಕವಾಗಿ ಅದನ್ನು ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಮತ್ತು ನಾವು ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳನ್ನು ನಮ್ಮ ಮಕ್ಕಳ ಹಾಗೆ ಬಹಳ ಮುತುವರ್ಜಿಯಿಂದ ಆ ಮಕ್ಕಳನ್ನು ನಾವು ಕಲಿಸುವ ಬಗ್ಗೆ, ಆ ಮಕ್ಕಳಿಗೆ ಕಿಂಚಿತ್ತೂ ಅನ್ಯಾಯವಾಗದ ರೀತಿಯಲ್ಲಿ ನಾವು ಕಲಿಸ್ತೇವೆ. ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಆ ಮಕ್ಕಳಿಗೆ ದೊರಕಿಸಿಕೊಡುವುದು, ದಾನಿಗಳಿಂದ ಆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಡುವುದು, ನಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ನಾವು ಕೇರ್ ತಗೊಳ್ತೇವೆ. ಇವತ್ತು ಸರ್ಕಾರ ಕೂಡ ನಮ್ಮ ಮೇಲೆ ಬಹಳ ಕಣ್ಣಿಟ್ಟಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಮುಖ್ಯ ಶಿಕ್ಷಕರೇ ಹೊಣೆ, ಹೊಡಿಲಿಕ್ಕಿಲ್ಲ, ಯಾರು ಕೂಡ ಹೊಡೆಯುವಂಥದ್ದು ಇಲ್ಲ ಬಿಡಿ ಈಗ. ಯಾಕೆಂದ್ರೆ ಮಕ್ಕಳು ಕಾಲ ಬದಲಾಗಿದೆ. ಅದನ್ನು ನಾವು ಖಂಡಿತವಾಗಲೂ ಅದನ್ನು ಶಿಫಾರಸು ಮಾಡೋದಿಲ್ಲ, ಹೊಡಿರಿ ಅಂತಂದು. ಹೊಡಿಲಿಕ್ಕಿಲ್ಲ, ಚೆನ್ನಾಗಿ ಕಲಿಸಿ, ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಕಲಿಸಿ. ಸರ್ಕಾರಿ ಶಾಲೆಯಲ್ಲಿ ಬರುವಂಥ ಮಕ್ಕಳೆಲ್ಲರೂ ಬಡವರ ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದವರ ಮಕ್ಕಳು, ಅವರೆಲ್ಲ ಮುಖ್ಯವಾಹಿನಿಗೆ ಬರಬೇಕು. ಆದ್ದರಿಂದ ಆ ಒಂದು ಕಾರ್ಯವನ್ನು ಚೆನ್ನಾಗಿ ಮಾಡಿ ಅಂಥೇಳಿ ನಮ್ಮ ಶಿಕ್ಷಕರಿಗೆ ನಾವು ಖಂಡಿತ ಹೇಳ್ತಾ ಇದ್ದೇವೆ. ನಮ್ಮ ಸಭೆ ಸಮಾರಂಭಗಳಲ್ಲಿ ಹಾಗೆ ಎಲ್ಲ ಸಂದರ್ಭಗಳಲ್ಲಿ ನಾವು ಹೇಳ್ತೇವೆ. ಖಂಡಿತ ನಾವು ಕೂಡ ಆ ಕೆಲಸವನ್ನು ಮಾಡ್ತೇವೆ. ಎಸ್ ಮೇಡಮ್, ಇನ್ನೊಂದು ವಿಷಯ ಅಂತಂದರೆ ಈ ಒಂದು LKG UKG ಮಕ್ಕಳನ್ನು ಕೂಡ ಸೇರಿಸಬೇಕು ಅಂದರೆ 2.5 ವರ್ಷದ ಒಂದು ಮಕ್ಕಳನ್ನು ಕೂಡ ಸೇರಿಸ್ಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ LKG UKG ಪದ್ಧತಿಯನ್ನು ಕೂಡ ಸೇರಿಸಬೇಕು ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಒಂದು ಬೇಡಿಕೆಗಳು ತಿನ್ನೋದು. ಇದು ಯಾವ ರೀತಿಯಲ್ಲಿ ಸರ್ಕಾರ ಸೇರಿಸ್ಬೋದು ಅಂತ, ಏನೆಲ್ಲ ಮಾಡ್ಬೋದು ಸರ್ಕಾರ ಅಂತ? ಯಾಕೆಂದ್ರೆ ಸರ್ಕಾರಿ ಶಾಲೆಗಳು ನಶಿಸ್ತಾ ಇದೆ. ಸರ್ಕಾರಕ್ಕೆ ಬಹುಶಃ ಆಸಕ್ತಿಯೇ ಕಡಿಮೆ ಆಗಿದೆ. ನಮ್ಮಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಹೊರೆಯಾಗಿದ್ದೇವೆ ಅನಿಸ್ತದೆ ಸರ್ಕಾರಕ್ಕೆ. ಇನ್ನು ಹೀಗೆ ಮುಂದುವರೆದರೆ ನಮ್ಮ ಉಡುಪಿ ವಲಯದಲ್ಲಿ ಒಂದು 5 ವರ್ಷದಲ್ಲಿ ನಮ್ಮ ಕನ್ನಡ ಮಾಧ್ಯಮ ಶಾಲೆಗಳು ತೆರೆಮರೆಗೆ ಸರಿಯುತ್ತದೆ. ಹಾಗಾಗಿ ನಾವೀಗ ನಮ್ಮ ಬೇಡಿಕೆ ಏನು ಹೇಳಿದ್ರೆ, ಕಿಲೋಮೀಟರ್ಗೆ 1ರಂತೆ ಆಂಗ್ಲ ಮಾಧ್ಯಮ ಶಾಲೆಗಳಿದೆ. ನಮ್ಮ ಶಾಲೆಯಲ್ಲಿಯೇ ಉಚಿತ ಶಿಕ್ಷಣ ಕೊಡುವ ಆ ಮಕ್ಕಳಿಗೆ LKG UKG ಆರಂಭಿಸಿ, ಅದಕ್ಕೆ ಬೇಕಾದಂತಹ ಟೀಚರ್ಸ್ ಅನ್ನು ಕೊಟ್ಟು 3:30, 4:15 ಮತ್ತೆ 5:00ವರೆಗೆ ಅವರು 1ನೇ ಕ್ಲಾಸಿಗೆ ಹೋಗ್ತಾರೆ. ಅದಕ್ಕೆ ಬೇಕಾದಂತಹ ಟೀಚರ್ಸ್ ಅನ್ನು ಕೊಟ್ಟು ಇಲ್ಲಿಯೇ ಒಂದು ವಿಭಾಗ, ಕನ್ನಡ ಮಾಧ್ಯಮ ಒಂದು ವಿಭಾಗ, ಇಂಗ್ಲಿಷ್ ಮಾಧ್ಯಮ ಒಂದು ವಿಭಾಗ. ಯಾಕೆ ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ? ಇಚ್ಛಾಶಕ್ತಿ ಇದ್ರೆ ಖಂಡಿತವಾಗಿ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ನಮ್ಮ ಎಲ್ಲ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸಿಗ್ತದಲ್ವಾ ಆಗ. ಖಂಡಿತ. ಈಗ RTಯಲ್ಲಿ ರಿಸರ್ವೇಶನ್ ಕೊಟ್ಟಿದ್ದಾರೆ 25% ಬಡ ಮಕ್ಕಳಿಗೆ, ಅವರು ಹೋಗ್ತಾರೆ. ಆ ಉಳಿದ ಮಕ್ಕಳು ಫೀಸ್ ಪೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಮ್ಮ ಶಾಲೆಗೆ ಬರ್ತಾರೆ. ಅಥವಾ ಉತ್ತರ ಕರ್ನಾಟಕದಿಂದ ವಲಸೆ ಬಂದಂತಹ ಕಾರ್ಮಿಕರ ಮಕ್ಕಳು ಹೆಚ್ಚಾಗಿ ಬರ್ತಾರೆ. ಹಾಗಾಗಿ ಆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗ್ಲಿ ಅಲ್ವಾ, ಎರಡು ಕಡೆ. ಖಂಡಿತ ಶಿಕ್ಷಣ ಸಿಕ್ಕೇ ಸಿಗುತ್ತೆ. LKG ಬಂದಾಗ 1ರಿಂದ 5, 1ರಿಂದ 7 ಹೀಗೆ ನಡೀತಾ ಹೋದಾಗ ನಮ್ಮ ಶಾಲಾ ಕ್ಯಾಂಪಸ್ಗಳಲ್ಲಿ ಅಂಗನವಾಡಿ ಕೇಂದ್ರಗಳಿದೆ, ಎಷ್ಟೋ ಅಂಗನವಾಡಿ ಕೇಂದ್ರಗಳಿದೆ. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಬರುವಂಥ ಮಕ್ಕಳನ್ನು ಕೂಡ LKG UKG ವಿಭಾಗಕ್ಕೆ ನಮ್ಮಲ್ಲಿ ಸೇರಿಸ್ಕೊಂಡು ಅಂಗನವಾಡಿಗಳನ್ನು ಕೂಡ ನಮ್ಮ ಅಧೀನಕ್ಕೆ ಕೊಟ್ಟಲ್ಲಿ ಖಂಡಿತವಾಗ್ಲೂ ಅಂಗನವಾಡಿ ಶಿಕ್ಷಕರು ಕೂಡ ಅತಂತ್ರವಾಗುವುದಿಲ್ಲ, ಅವರು ಕೂಡ ನಮ್ಮ ಒಂದು ಸ್ಟಾಫ್ ಆಗಿರ್ತಾರೆ. ಅಲ್ಲಿ LKG UKG ವ್ಯವಸ್ಥಿತವಾಗಿ ನಾವು ಕಲಿಸ್ಬೋದು. ಇವತ್ತು ಇಂಗ್ಲಿಷ್ ಮೀಡಿಯಂಗೆ ಹೋಗಿ LKG UKG ಕಲಿಯುವಂಥದ್ಕಿಂತಲೂ ಇವತ್ತು ಬಡವರ ಮಕ್ಕಳು ಇಂಗ್ಲಿಷನ್ನು ಕಲಿಬೇಕಾದ್ರೆ LKG UKG ಆರಂಭ ಮಾಡಿದ್ರೆ ಉತ್ತಮ. ಅದ್ರ ಬಗ್ಗೆ ಇದು ದೊಡ್ಡ ಸಂಪತ್ತಲ್ವಾ. ಇದಕ್ಕಿಂತ ಇದು ಈ ಮಕ್ಕಳು ಶಿಕ್ಷಣ ಪಡೆದ್ರೆ ಖಂಡಿತವಾಗಿ ಮತ್ತೆ ನಮ್ಮ ರಾಷ್ಟ್ರದಲ್ಲಿ ಸಮಸ್ಯೆ ಉಳಿಲಿಕ್ಕಿಲ್ಲ. ನಮ್ಮ ರಾಷ್ಟ್ರದಲ್ಲಿ ಸಮಸ್ಯೆ ಉಳಿಲಿಕ್ಕೆ. ಯಾಕಂದ್ರೆ ಪ್ರತಿಯೊಬ್ಬನಿಗೂ ಒಂದು ಗುಣಾತ್ಮಕ ಶಿಕ್ಷಣ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರದ ಪಾತ್ರ ಬಹಳ ದೊಡ್ಡದಿದೆ. ಅದೇ ರೀತಿ ನಮ್ಮ ಶಿಕ್ಷಕರ ಪಾತ್ರ ಕೂಡ ಇದೆ. ಈ ಸರ್ಕಾರ ಈ ಸೌಲಭ್ಯ ಕಲ್ಪಿಸಿದಲ್ಲಿ ಖಂಡಿತವಾಗಿ ಇದು ಎಲ್ಲ ಮಕ್ಕಳಿಗೆ ದಕ್ಕುತ್ತದೆ, ಎಲ್ಲ ವರ್ಗದ ಜನರಿಗೆ ದಕ್ಕುತ್ತದೆ. ಯಾಕೆಂತಂದ್ರೆ ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಕೂಡ ಹೇಳ್ತಾರೆ ಸಾಕ್ಷರತಾ ಪ್ರಮಾಣ ದೇಶದಲ್ಲಿ ಜಾಸ್ತಿ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಗುಗಳನ್ನು ಕೂಗ್ತಾರೆ. ಆದರೆ ಒಂದು ಸಮಸ್ಯೆ ಏನು ಅಂತಂದ್ರೆ, ಎಷ್ಟೋ ಜನ ಬಡ ಮಕ್ಕಳಿಗೆ ಶಿಕ್ಷಣವೇ ಇಲ್ಲದೆ ಇರ್ತಕ್ಕಂಥದ್ದು ಎಷ್ಟೋ ಉದಾಹರಣೆಗಳು ನಮ್ಮ ಒಂದು ಕರ್ನಾಟಕದಲ್ಲಿ, ನಮ್ಮ ಒಂದು ದೇಶದಲ್ಲಿ ಇರ್ತಕ್ಕಂಥದ್ದು. ಆ ಎಲ್ಲ ನಿಟ್ಟಿನಲ್ಲೂ ಕೂಡ ಒಂದು ಉಚಿತ ಶಿಕ್ಷಣವನ್ನು ಆ ಎಲ್ಲ ಮಕ್ಕಳಿಗೆ ಕೊಡಬೇಕಾದಂಥ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಸರ್ಕಾರಗಳಿಗೆ ಇರಬೇಕಾಗಿತ್ತು ಅನ್ನುವಂಥ ಒಂದು ವಿಚಾರ. ಸರ್, ಇನ್ನೊಂದು ಬಗ್ಗೆ ಮಾತಾಡಬೇಕಾಗತ್ತೆ, ಎಲ್ಲ ಕಟ್ಟಡಗಳು ಕೂಡ ಸರಿ ಇದೆಯಾ ಅಂತ. ಈಗ ಮಳೆಗಾಲ ಆರಂಭವಾಗಿದೆ, ಎಷ್ಟೋ ಕಡೆಗಳಲ್ಲಿ ಸೋರ್ತಾ ಇರ್ಬೋದು ಅಥವಾ ಇನ್ನೇನೋ ಒಂದು ಸಮಸ್ಯೆಗಳಾಗಿರ್ಬೋದು, ಹಂಚುಗಳಲ್ಲೆಲ್ಲ ತೂತಾಗಿರ್ತಕ್ಕಂಥದ್ದು, ರಂಧ್ರ ಆಗಿರ್ತಕ್ಕಂಥದ್ದು, ನೀರು ಕೆಳಗೆ ಬೀಳ್ತಾ ಇರ್ತಕ್ಕಂಥ ಸಂದರ್ಭಗಳು ಈ ಎಲ್ಲ ಒಂದು ಕಟ್ಟಡಗಳಲ್ಲೂ ಕೂಡ ಇದೆ. ಎಲ್ಲ ಶಾಲೆಗಳು ಕೂಡ ಇರ್ತಕ್ಕಂಥದ್ದು ಸಾಕಷ್ಟು ಶಾಲೆಗಳಲ್ಲಿ ಇದೆ. ಈ ಎಲ್ಲ ಒಂದು ಸಮಸ್ಯೆಗಳನ್ನು ಯಾಕೆ ಸರ್ಕಾರ ಪರಿಹಾರ ಮಾಡ್ತಾ ಇಲ್ಲ? ಸರ್ವಶಿಕ್ಷಾ ಅಭಿಯಾನ ಯೋಜನೆ ಬಂದಾಗ ಹೆಚ್ಚಿನ ಶಾಲೆಗಳಲ್ಲಿ ಹೊಸ ಕಟ್ಟಡಗಳನ್ನು ಕೊಟ್ಟಿದ್ದಾರೆ.
ಆದರೆ ಕೆಲವು ಹಳೆಯ ಕಟ್ಟಡಗಳು ನೀವು ಹೇಳಿದ ಹಾಗೆ ಸ್ವಲ್ಪ ಶಿಥಿಲಾವಸ್ಥೆಯಲ್ಲಿದೆ. ಆದರೂ ನಮ್ಮ ಉಡುಪಿ ಜಿಲ್ಲೆ ಹಾಗೆ ನಮ್ಮ ಉಡುಪಿ ಜಿಲ್ಲೆಗೆ ಹೋಲಿಕೆ ಮಾಡುವಾಗ ನಮ್ಮ ಶಾಸಕರು ಹಾಗೂ ಸಂಸದರ ನಿಧಿಯಿಂದಲೂ ಕೆಲವು ದುರಸ್ತಿಗಳನ್ನು ಕೂಡ ಮಾಡ್ತಾ ಬಂದಿದ್ದಾರೆ. ಆದರೂ ಯಾವುದು ಅತಿ ಹೆಚ್ಚು ಅಗತ್ಯ ಇದೆ ಅಂಥದನ್ನು ಇಲಾಖಾ ನಮ್ಮ BO ಕಚೇರಿ BO ಮೂಲಕ ಪಟ್ಟಿಯನ್ನು ಪಡ್ಕೊಂಡು ಸರ್ಕಾರ ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೈಗೆತ್ಕೊಂಡು ದುರಸ್ತಿ ಮಾಡಿದಲ್ಲಿ ಅನಾಹುತಗಳಾಗೋದು ತಪ್ಪಿ ಹೋಗ್ತದೆ. ಯಾಕೆಂದರೆ ಈಗ ಮಳೆಗಾಲದಲ್ಲಿ ಅಲ್ಲಲ್ಲಿ ಗೋಡೆ ಕುಸಿತ ಅಥವಾ ಮಾಡು ಸುರಿಯುವುದು ಇವೆಲ್ಲ ಸಮಸ್ಯೆಗಳು ಬರ್ತದೆ. ದುರಸ್ತಿಗಾಗಿ ಆದ್ಯತಾ ಪಟ್ಟಿಯನ್ನು ಮಾಡಿಕೊಂಡು ತುರ್ತು ಇದ್ದಲ್ಲಿ ಕೊಡಬೇಕು. ಮತ್ತು ಸಾಮಾನ್ಯ ದುರಸ್ತಿ ಬೇಕಾದಲ್ಲಿ ಕೂಡ ಮಾಡ್ತಾ ಹೋದರೆ ಅದು ಅಷ್ಟು ಜಟಿಲ ಆಗೋದಿಲ್ಲ ಅಂತ ನಾವು ಭಾವಿಸ್ತೇವೆ. ಮೇಡಮ್, ಇನ್ನೊಂದು ಮೌಲ್ಯವರ್ಧಿತ ಶಿಕ್ಷಣದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಯಾಕೆಂತಂದ್ರೆ ಮಕ್ಕಳಿಗೆ ಕೊಡಬೇಕಾದಂಥ ಒಂದು ಶಿಕ್ಷಣಗಳು ಹೇಗಿರಬೇಕು ಅಂತಂದ್ರೆ ಆ ಒಂದು ಮನಸ್ಥಿತಿಯನ್ನು ಬದಲು ಮಾಡಬೇಕು. ಏನೋ ಒಂದು ದೇಶದ ಬಗ್ಗೆ ಕೊಡಬೇಕಾದಂಥ ಒಂದು ವಿಚಾರಗಳಾಗಿರ್ಬೋದು, ಅಥವಾ ದೇಶಭಕ್ತಿಯ ವಿಚಾರಗಳಾಗಿರ್ಬೋದು, ಅಥವಾ ರಾಮಾಯಣ ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥದ್ದು, ಅಥವಾ ಆಯಾ ಧರ್ಮ ಗ್ರಂಥಗಳಲ್ಲಿ ಏನೇನೆಲ್ಲ ಹೇಳಿದ್ದಾರೋ ಅದೆಲ್ಲವನ್ನು ತಿಳಿಸುವಂಥದ್ದು, ಏನೇನೆಲ್ಲ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಅದಕ್ಕೆ ಯಾವ ರೀತಿಯಾದಂಥ ಒಂದು ಪರಿಹಾರಗಳನ್ನೆಲ್ಲ ಕಂಡುಕೊಳ್ಬೋದು, ಒಬ್ಬ ಉತ್ತಮ ನಾಗರಿಕನಾಗಬೇಕು ಅಂತಂದ್ರೆ ಏನೆಲ್ಲ ಒಂದು ಶಿಕ್ಷಣಗಳನ್ನು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ಪಠ್ಯ ಪುಸ್ತಕಗಳೆಲ್ಲವೂ ಕೂಡ ಶಿಕ್ಷಣ ಇಲಾಖೆಯಿಂದ ಬರಬೇಕು ಅಂತ ಅನ್ಸೋದಿಲ್ವಾ ಅಂತ ಈಗಿನ ಒಂದು ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದಾಗ? ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪಠ್ಯ ಪುಸ್ತಕಗಳು ಬದಲಾವಣೆ ಆಗಿದೆ. ಯಾಕೆಂದ್ರೆ ಏನು ನಮ್ಮ ರಾಜ್ಯ ಪಠ್ಯಕ್ರಮಗಳು ಇವತ್ತು ಕೇಂದ್ರ ಪಠ್ಯಕ್ರಮದಂತೆ ಇದೆ. ಮೌಲ್ಯ ಶಿಕ್ಷಣಗಳು ಅದರಲ್ಲಿ ಬೇಕಾದಷ್ಟು ಮೌಲ್ಯಗಳು ಇದೆ. ನಮ್ಮಲ್ಲಿ ಎಲ್ಲ ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ನಿಟ್ಟಿನಲ್ಲಿ ಖಂಡಿತವಾಗಿ ಸರ್ಕಾರಿ ಶಾಲಾ ಶಿಕ್ಷಕರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮಗುವಿಗೆ ಮೌಲ್ಯ ಶಿಕ್ಷಣ ಆಗಲಿ ಅಥವಾ ಕರೆಂಟ್ ಅಫೇರ್ಸ್ ಆಗಲಿ ಅಥವಾ ಇನ್ನೇನೋ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ICSE CBSE ಅಲ್ಲಿ ಕಲಿಯುವಂತಹ ಮಗು ಏನೋ ಬೇರೆ ಕಲಿತದೆ ಇಲ್ಲ, ಎಲ್ಲವೂ ಒಂದೇ ಲೆವೆಲಲ್ಲಿ ಆಗ್ತದೆ ಅಂತ ನಮ್ಮ ಭಾವನೆ. ಯಾಕೆಂದ್ರೆ ನಮ್ಮ ಮಗು ಎಲ್ಲೂ ಹಿಂದುಳಿದಿಲ್ಲ, ಎಲ್ಲೋ CET ರ್ಯಾಂಕಿಂಗ್ ಅಲ್ಲೂ ಹಿಂದುಳಿದಿಲ್ಲ, ನೀಟ್ ರ್ಯಾಂಕಿಂಗ್ ಅಲ್ಲೂ ಹಿಂದುಳಿದಿಲ್ಲ, ಅಥವಾ ಬೇರೆ ಬೇರೆ ಕ್ಷೇತ್ರಗಳು ಎಷ್ಟೋ ನಮ್ಮ ಮಕ್ಕಳು ನಮ್ಗೆ ಗೊತ್ತಿದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ, ತಾನೇ ಒಂದು ಸ್ವಂತ ಫೈನಾನ್ಸ್ ಮಾಡಿ ಮುಂದುವರಿಸ್ತಾ ಇದ್ದಾರೆ, ಎಲ್ಲವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬರೀ ಆಂಗ್ಲ ಮಾಧ್ಯಮದಲ್ಲಿ ಓದಿದಂತಹ ಮಕ್ಕಳು ಮಾತ್ರ ಇವತ್ತೇನು ಸಾಧನೆಗಳನ್ನು ಮಾಡ್ತಾ ಇಲ್ಲ, ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಒಳ್ಳೆಯ ರೀತಿಯ ಸಾಧನೆಯನ್ನೇ ಮಾಡ್ತಾ ಇದ್ದಾರೆ. ಆ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕೆಂದ್ರೆ ನಮ್ಮ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಜೊತೆಗೆ ಮೌಲ್ಯಯುಕ್ತವಾದಂತಹ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಖಂಡಿತವಾಗಿ ಶ್ರಮಿಸ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಒಂದು ಶಿಕ್ಷಕರ ಸಮಸ್ಯೆ ಬಗ್ಗೆ, ಮಕ್ಕಳ ಸಮಸ್ಯೆ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಮಕ್ಕಳ ಸಮಸ್ಯೆಗಳ ಬಗ್ಗೆ ನಾವು ಶಿಕ್ಷಕರು ಮತ್ತು STMC ಹಾಗೂ ಇಲಾಖೆ ಎಲ್ಲರೂ ಕೂಡ ಜಂಟಿಯಾಗಿ ನಾವು ಮಕ್ಕಳ ಸಮಸ್ಯೆಗಳ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾದ ಅಗತ್ಯ ಇದೆ. ಯಾಕೆಂದರೆ ಇವತ್ತು ಶಿಕ್ಷಕರಿಗೆ ಶಾಲೆಯಲ್ಲಿ ಪಾಠ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಬೇರೆ ಕೆಲಸಗಳು, ಅಂದರೆ ಇವತ್ತು ಆಧಾರ್ ಫೀಡಿಂಗ್ ಮಾಡೋದು, ಸ್ಯಾಟ್ಸ್ ಫೀಡಿಂಗ್ ಮಾಡೋದು, ಈಗ ಮಕ್ಕಳ ಪಠ್ಯಪುಸ್ತಕಗಳನ್ನು ಇವತ್ತು ಕಂಪ್ಯೂಟರ್ಗೆ ಅಪ್ಲೋಡ್ ಮಾಡುವಂಥದ್ದು, ಇದೆಲ್ಲ ಶಿಕ್ಷಕರು ಮಾಡಬೇಕಾಗಿದೆ. ಇದೆಲ್ಲ ಸರಳೀಕರಣ ಮಾಡಿ ಕಚೇರಿಯಲ್ಲೂ ಅಥವಾ CRC ಹಂತದಲ್ಲೂ ಒಬ್ಬ ಸಿಬ್ಬಂದಿಯ ಮೂಲಕ ಮಾಡಿಸ್ಬೋದು. ಶಿಕ್ಷಕರ ಮೇಲೆ ಇದನ್ನೆಲ್ಲ ಹೊರೆ ಹಾಕುವಾಗ ಸ್ವಲ್ಪ ಮಕ್ಕಳಿಗೆ ನಾವು ಗುಣಾತ್ಮಕ ಶಿಕ್ಷಣ ಕೊಡುವಲ್ಲಿ ಸ್ವಲ್ಪ ವಿಫಲರಾಗ್ತಾ ಇದ್ದೇವೆ ಅನಿಸ್ತದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಕರಿಗೆ ಒತ್ತಡ ಹೆಚ್ಚಾಗ್ತಾ ಇದೆ, ಪಾಠಕ್ಕಿಂತಲೂ ಪಠ್ಯೇತರ ಚಟುವಟಿಕೆಗಳೇ ಹೆಚ್ಚಾಗ್ತಾ ಇದೆ. ಮತ್ತೆ ಶಿಕ್ಷಕರ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ. ಹಾಗಾಗಿ ಕೊರತೆ ಇರ್ತಕ್ಕಂಥ ಒಂದು ಪ್ರಾಥಮಿಕ ಶಾಲೆಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಎಷ್ಟೋ ಜನ ಉದ್ಯೋಗಕ್ಕಾಗಿ ಹಂಬಲಿಸ್ತಾ ಇರ್ತಕ್ಕಂಥವ್ರು, ಎಷ್ಟೋ ಜನ ಶಿಕ್ಷಣವನ್ನು ಪಡೆದು ನಾವೇನೋ ಒಂದು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯೋಚನೆಗಳನ್ನ ಮಾಡ್ತಾ ಇರ್ತಕ್ಕಂಥ ಒಂದು ಯುವಶಕ್ತಿ ಸಮೂಹ ಸಾಕಷ್ಟಿದೆ. ಅವರೆಲ್ಲರೂ ಕೂಡ ಒಂದು ಅವಕಾಶವನ್ನು ಕೊಟ್ಟರೆ ಬಹುಶಃ ಒಂದು ಪ್ರಾಥಮಿಕ ಶಾಲೆಗಳು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ಬೋದು ಅಂತ, ಆ ನಿಟ್ಟಿನಲ್ಲಿ ಕೂಡ ಸರ್ಕಾರಗಳು ಯೋಚನೆಯನ್ನ ಮಾಡಬೇಕು ಅಂತ. ಖಂಡಿತ ನಿರುದ್ಯೋಗ ಸಮಸ್ಯೆಗಳು ಬಹುಶಃ ಒಂದು ಅರ್ಧದಷ್ಟು ಕಡಿಮೆ ಆಗ್ಬೋದು ಅಂತ ಸರ್ಕಾರಕ್ಕೆ ಇಚ್ಛಾಶಕ್ತಿ ಬೇಕಲ್ವಾ. ಇವತ್ತು ನಮ್ಮಲ್ಲಿ ಹೆಚ್ಚುವರಿ ಅಂತ ಹೇಳಿ ಒಂದು ಹಣೆಪಟ್ಟಿ ಕಟ್ಟಿ ತರಗತಿಗೊಬ್ಬ ಶಿಕ್ಷಕರನ್ನು ಕೊಟ್ಟರೆ ಖಂಡಿತವಾಗಲೂ ನೀವು ಹೇಳಿದ ಹಾಗೆ ಮಕ್ಕಳನ್ನು ನಾವು ಯಾವುದೇ ಖಾಸಗಿ ಶಾಲೆಗಳಿಗಿಂತಲೂ ಕಡಿಮೆ ಇಲ್ಲದ ರೀತಿಯಲ್ಲಿ ನಾವು ತಯಾರು ಮಾಡಲಿಕ್ಕೆ ಆಗ್ತದೆ ಅಲ್ಲ, ಮಾಡ್ತೇವೆ ಈಗಲೂ ಕೂಡ. ಆದರೆ ತರಗತಿಗೊಬ್ಬ ಶಿಕ್ಷಕರನ್ನು ಕೊಡೋದೇ ಹೆಚ್ಚುವರಿ ಅಂತ ಹೇಳಿ ಈಗ ಕಿರಿಯ ಪ್ರಾಥಮಿಕ ಶಾಲೆಗೆ ಒಂದು 80 ಮಕ್ಕಳವರೆಗೆ ಇಬ್ಬರೇ ಶಿಕ್ಷಕರು, 60 ಮಕ್ಕಳವರೆಗೆ ಇಬ್ಬರೇ ಶಿಕ್ಷಕರು, ಹಿರಿಯ ಪ್ರಾಥಮಿಕ ಶಾಲೆಗೆ 4 ಜನ ಶಿಕ್ಷಕರು, ಅದರಲ್ಲಿ ಕಿರಿಯ ವಿಭಾಗಕ್ಕೆ 2, ಕಿರಿಯ ವಿಭಾಗದಲ್ಲಿ 10ಕ್ಕಿಂತ ಕಡಿಮೆ ಇದ್ದರೆ 1, ಮೇಲ್ಪಟ್ಟು ಆ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ಶಿಕ್ಷಕರನ್ನು ಬಿಡ್ತಾ ಇದ್ದಾರೆ. ಸಬ್ಜೆಕ್ಟಿಗೆ ವಿಷಯ ಎಷ್ಟಿದೆ,
5ನೇ ಕ್ಲಾಸಿಗೆ 5 ಪಾಠ ಇದೆ, ಖಂಡಿತ. 6ನೇ ಕ್ಲಾಸಿಗೆ 6 ಪಾಠ ಇದೆ, 7ನೇ ಕ್ಲಾಸಿಗೆ 6 ಪಾಠ ಇದೆ. ಹಾಗಾಗಿ ಪಾಠವನ್ನು ಒಬ್ಬನೇ ಶಿಕ್ಷಕ ಇದ್ದರೆ ಅಥವಾ ಇಬ್ಬರು ಶಿಕ್ಷಕ ಇದ್ದರೆ ಎಷ್ಟು ಪಾಠ ಮಾಡಲಿಕ್ಕಾಗ್ತದೆ? ಗುಣಾತ್ಮಕ ಶಿಕ್ಷಣ ಎಲ್ಲಿ ಕೊಡಲಿಕ್ಕಾಗ್ತದೆ? ಆದ್ದರಿಂದ ನಾವು ಹೇಳುವುದು ಶಿಕ್ಷಣವನ್ನು ಸಬಲೀಕರಣಗೊಳಿಸಬೇಕಾದ್ರೆ, ಶಿಕ್ಷಣ ಸರ್ವವ್ಯಾಪಿ ಆಗಬೇಕಾದ್ರೆ ತರಗತಿಗೊಬ್ಬ ಶಿಕ್ಷಕರನ್ನು ಕೊಡಿಯಲ್ಲ. ನಾವು ಯಾಕೆ ಮಾಡುವುದಿಲ್ಲ? ಮಾಡಿ ತೋರಿಸ್ತೇವೆ. ಒಬ್ಬ ಕ್ಲರ್ಕ್ ಕೊಡಿ, ನಮಗೆ ಒಬ್ಬ ಡಿ ದರ್ಜೆಯವರನ್ನು ಕೊಡಿ, ನಾವು ಖಂಡಿತವಾಗಲೂ ಹಿಂದೆ ಬೀಳುವುದಿಲ್ಲ, ಉತ್ತಮವಾಗಿ ಮಾಡಿ ತೋರಿಸ್ತೇವೆ. ಎಸ್, ಖಂಡಿತ ಸರ್, ಧನ್ಯವಾದಗಳು ಇಷ್ಟೊತ್ತಿನ ಒಂದು ಕಾರ್ಯಕ್ರಮದಲ್ಲಿ. ನಮಸ್ಕಾರ. ಈಗಾಗಲೇ ನೋಡಿರೋ ಹಾಗೆ ಇವಷ್ಟು ಪ್ರಾಥಮಿಕ ಶಿಕ್ಷಕರಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಗಳು, ಸರ್ಕಾರಿ ಶಾಲೆಗಳಲ್ಲಿ ಅದೆಷ್ಟು ಸಮಸ್ಯೆಗಳಿದೆ ಅನ್ನುವಂಥ ಒಂದು ವಿಚಾರ ನಿಮಗೆ ಗೊತ್ತಾಗಿದೆ. ಸರ್ಕಾರಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕೆಂತಂದರೆ ಈ ಒಂದು ಪ್ರಾಥಮಿಕ ಶಿಕ್ಷಣ ಸಂಸ್ಥೆಗಳಿಂದ ಎಷ್ಟು ಅಭಿವೃದ್ಧಿಗಳಾಗ್ತಾರೆ ಮಕ್ಕಳು ಅಂತಂದರೆ ಅವರ ಒಂದು ಮನಸ್ಥಿತಿಗಳು ಅಭಿವೃದ್ಧಿ ಆಗುತ್ತೆ. ಅದೇ ರೀತಿಯಲ್ಲಿ ಮುಂದಿನ ಒಂದು ದೇಶದ ಒಂದು ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಅವರ ಒಂದು ಮನಸ್ಥಿತಿಗಳು ಬದಲಾಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂಥ ಒಂದು ಮೌಲ್ಯಯುತವಾದಂಥ ಒಂದು ಪಠ್ಯಕ್ರಮಗಳನ್ನು ಕೂಡ ಕೊಡಬೇಕು ಸರ್ಕಾರ. ಈಗಾಗಲೇ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಗಮನ ಹರಿಸಿ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೂ ಕೂಡ ದೇಶದ ಒಂದು ಉನ್ನತಿಗೋಸ್ಕರವಾಗಿ ಪ್ರಾಥಮಿಕ ಶಾಲೆಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.